कृष्ण हरे कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे हरे. ಧನ್ಯವಾದಗಳು ಮಾತಾಜಿ, ರೇಖಾ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಹರೇ ಕೃಷ್ಣ, ಕೃಷ್ಣ ಹರೇ ಕೃಷ್ಣ, ಮಾತಾಜಿ, ಹರೇ ಕೃಷ್ಣ. ಹರೇ ಕೃಷ್ಣ. ಎಲ್ಲರಿಗೂ ಹರೇ ಕೃಷ್ಣ. ಎಲ್ಲರಿಗೂ ಈ ತರಗತಿಗೆ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಇವತ್ತಿನ ತರಗತಿಯನ್ನು ಶುರು ಮಾಡ್ತಾ ಇದ್ದೀನಿ. ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ. ಇಸ್ಕಾನ್ ಮಂಗಳೂರು ಶ್ರೀ ಶ್ರೀ ರಾಧಾ ಗೋವಿಂದ ದೇವಸ್ಥಾನದ ವತಿಯಿಂದ ನಡೆಸಿಕೊಡುತ್ತಿರುವ ಭಾನುವಾರದ ಭಕ್ತಿ ಸದಾಚಾರ ತರಗತಿಗೆ ಎಲ್ಲರಿಗೂ ಸ್ವಾಗತವನ್ನ ಕೋರುತ್ತಾ ಇದ್ದೇನೆ. ಶ್ರೀ ಶ್ರೀ ರಾಧಾ ಗೋವಿಂದ ಅವರ ಚರಣಾರವಿಂದಗಳಿಗೆ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಈ ದೇವಸ್ಥಾನದ ಮುಖ್ಯಸ್ಥರು ಮತ್ತು ನನ್ನ ಗುರುಗಳಾದ ಪೂಜ್ಯ ನಾಮನಿಷ್ಠಾಸ್ ಪ್ರಭುಜಿಯವರಿಗೂ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಇಸ್ಕಾನ್ ಸಂಸ್ಥೆಯ ಸಂಸ್ಥಾಪಕ ಆಚಾರ್ಯರಾದ ಎಸಿ ಭಕ್ತಿ ವೇದಾಂತ ಸ್ವಾಮಿ ಶಿಲ ಪ್ರಭುಪಾದ ಅವರಿಗೆ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಗುರು ಪ್ರಣಾಮದೊಂದಿಗೆ ಇವತ್ತಿನ ತರಗತಿಯನ್ನು ಶುರು ಮಾಡುತ್ತಾ ಇದ್ದೇನೆ. ಓಂ ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಃ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರೋಃ ಶ್ರೀಯುತಪದಕಮಲಂ ಶ್ರೀಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ तं ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಚಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮೋ ಓಂ ವಿಷ್ಣುಪದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನ್ ಇತಿ ನಾಮಿನೇ. ನಾಮಸ್ತೆ ಸರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತಿಂ ವ್ಯಾಸಂ ತತೋ ಜಯಂ ಉದೀರಯೇತ್. ನಷ್ಟಪ್ರಾಯೇಷು ಅಭದ್ರೇಷು ನಿತ್ಯಂ ಭಾಗವತ ಸೇವಯಾ ಭಗವತಿ ಉತ್ತಮ ಶ್ಲೋಕೆ ಭಕ್ತಿರ್ಭವತಿ ನೈಷ್ಟಿಕಿ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದ ಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ನಮಃ ಪಂಕಜನಾಭಾಯ ನಮಃ ಪಂಕಜಮಾಲಿನೇ ನಮಃ ಪಂಕಜನೇತ್ರಾಯ ನಮಸ್ತೆ ಪಂಕಜಾಂಗ್ರಯೇ. ಹರೇ ಕೃಷ್ಣ. ಮಾತಾಜಿಗಳ ಪ್ರಭುಜಿಗಳು ಎಲ್ಲರಿಗೂ ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಎಲ್ಲರೂ ಶ್ರೀ ಶ್ರೀ ರಾಧಾ ಗೋವಿಂದರಲ್ಲಿ ಪ್ರಾರ್ಥನೆಯನ್ನ ಮಾಡ್ಕೊಳ್ಳಿ. ಈ ಭಾಗವತದ ಜ್ಞಾನ ನಿಮ್ಗೆ ಚೆನ್ನಾಗಿ ಅರ್ಥ ಆಗಿ ಅದನ್ನ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋ ತರ ಆಗ್ಲಿ ಅಂತ ಹೇಳ್ಬಿಟ್ಟು ನಾನು ಸಹ ನಮ್ ರಾಧಾಕೃಷ್ಣರಲ್ಲಿ ಪ್ರಾರ್ಥನೆಯನ್ನ ಮಾಡ್ಕೋತಾ ಇದ್ದೀನಿ. ಈ ಒಂದು ಜ್ಞಾನವನ್ನು ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ತಲುಪಿಸುವಂತಹ ಶಕ್ತಿ ನನಗೆ ಗುರು ಪರಂಪರೆಯ ಮೂಲಕ ನನಗೆ ಕರುಣಿಸ್ಲಿ ಅಂತ ಹೇಳ್ಬಿಟ್ಟು ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ.
ಹರೇ ಕೃಷ್ಣ. ನಾವ್ ಇವಾಗ ಯಾರ ಪ್ರಾರ್ಥನೆಗಳನ್ನ ನಾವು ತಿಳ್ಕೊತಾ ಇದೀವಿ? ದೇವತೆಗಳು ಹಾಗೂ ಋಷಿಗಳೆಲ್ಲ ಶ್ರೀಕೃಷ್ಣ ಯಾವಾಗ ದೇವಕಿಯ ಗರ್ಭದಲ್ಲಿ ಇದ್ದಾಗ ಅವರೆಲ್ಲ ಸ್ತುತಿಸ್ತಾರೆ, ಪ್ರಾರ್ಥನೆ ಮಾಡ್ತಾರೆ ಭಗವಂತನಿಗೆ. ಓಕೆ. ಸೊ ಭಗವಂತ ಇವಾಗ ಗರ್ಭದಲ್ಲಿ ಇದ್ದಾರೆ ಅಂದ್ರೆ, ಇವಾಗ ನಮ್ಗೆ ಗೊತ್ತಿರೋ ಹಾಗೇನೆ ನಾವೇನಾದ್ರೂ ಇವಾಗ ತಾಯಿಯ ಗರ್ಭವನ್ನ ನಾವು ಒಮ್ಮೆ ಹೊಕ್ಕಿದ್ರೆ ಏನಂತ ಅರ್ಥ? ನಾವಿವಾಗ ತಾಯಿಯ ಗರ್ಭದಲ್ಲಿ ಇದೀವಿ ನಾವು ಅಂತಂದ್ರೆ ಏನಂತ ಅರ್ಥ? ಅದ್ರ ಅರ್ಥ ಪುನಃ ನಾವು ಈ ಜನ್ಮ ಮೃತ್ಯು ಜರ ವ್ಯಾಧಿಯಲ್ಲಿ ಸಿಕ್ಕಾಕೊಂಡಿದ್ದೇವಂತ ಅಲ್ವಾ? ಹುಟ್ಟು ಸಾವು ಈ ಚಕ್ರದಲ್ಲಿ ನಾವು ಸಿಕ್ಕಾಕೊಂಡಿದೀವಿ, ಬಂಧನಕ್ಕೆ ಒಳಗಾಗಿದ್ದೀವಿ ಅಂತ ಅಲ್ವಾ? ಇವಾಗ ಭಗವಂತನೂ ಸಹ ಇವಾಗ ಗರ್ಭದಲ್ಲಿ ಇದ್ದಾನೆ ಅಂತ ನಾವು ಹೇಳ್ತಾ ಇದ್ದೀವಿ ಅಲ್ವಾ? ಹಾಗಾದ್ರೆ ಭಗವಂತನೂ ಸಹ ಇವಾಗ ಆ ಒಂದು ಜನ್ಮ ಮೃತ್ಯು ಜರ ವ್ಯಾಧಿ ಅಂತ ನಾವ್ ಏನ್ ಹೇಳ್ತೀವಿ ಆ ಒಂದು ಚಕ್ರಕ್ಕೆ ಸಿಕ್ಕಾಕೊಂಡಿದಾರ? ಇಲ್ಲ ಇಲ್ಲ ಇಲ್ಲ. ಓಕೆ. ಮತ್ತೆ ಭಗವಂತ ಎಂತಹ ಒಂದು ಗರ್ಭದಲ್ಲಿ ಇದ್ದಾರೆ ಅಂತ ನಾವು ತಿಳ್ಕೊಂಡ್ವಿ? ಭಗವಂತ ವಸುದೇವನ ಹೃದಯದಲ್ಲಿ ಹೊಕ್ಕು, ವಸುದೇವನ ಹೃದಯದಿಂದ ದೇವಕಿಯ ಹೃದಯದಲ್ಲಿ ಹೊಕ್ಕು, ಮತ್ತೆ ದೇವಕಿಯ ಹೃದಯದಿಂದ ದೇವಕಿಯ ಗರ್ಭದಲ್ಲಿ ಆವಿರ್ಭವಿಸ್ತಾರೆ. ಅಂದ್ರೆ ಅವರು ಇಲ್ಲಿ ಎಂತಹ ಗರ್ಭ? ಹೃದಯ ಗರ್ಭದಲ್ಲಿ ಅವರಿದ್ದಾರೆ ಅಲ್ವಾ? ಅದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು. ಇವಾಗ ನಮಗೂ ಭಗವಂತನಿಗೂ ಹೌದು, ನಾವು ಗುಣದಲ್ಲಿ ಒಂದೇ ಇದೀವಿ, ಆದ್ರೆ ತುಂಬಾ ವ್ಯತ್ಯಾಸ ಇದೆ. ಅವರು ವಿಭು, ನಾವು ಅಣು ಅಲ್ವಾ? ಸೊ ಆ ಒಂದು ಅಜಗಜಾಂತರ ಇದೆ. ಭಗವಂತನನ್ನ ನಾವು ಸಮುದ್ರಕ್ಕೆ ಹೋಲಿಸ್ತೀವಿ, ನಮ್ಮನ್ನ ನಾವು ಅದರಲ್ಲಿರುವಂತಹ ಒಂದು ಹನಿಗೆ ನಾವು ಹೋಲಿಸ್ತೀವಿ ಅಲ್ವಾ? ಸೊ ಇವಾಗ ಭಗವಂತ ಗರ್ಭದಲ್ಲಿ ಇದ್ದಾರೆ ಅಂತಂದ್ರೂ ಸಹ ಅವರ ಒಂದು ಜನ್ಮಕ್ಕೂ ನಮ್ಮ ಒಂದು ಜನ್ಮಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ ಅಲ್ವಾ? ಇವಾಗ ನಾವು ನಮ್ಮ ತಂದೆ ತಾಯಿಗಳನ್ನ ನಾವೇನಾದ್ರೂ ಸೆಲೆಕ್ಟ್ ಮಾಡ್ಕೊಂಡ್ವಾ, ಇವರೇ ನಮ್ಮ ತಂದೆ ತಾಯಿಗಳಾಗ್ಬೇಕು, ಮತ್ತೆ ನಾನು ಇದೇ ಸಮಯಕ್ಕೆ ನಾನು ಹುಟ್ಟಬೇಕು ಅಂತ ಹೇಳ್ಬಿಟ್ಟು ನಾವೇನಾದ್ರೂ ಸೆಲೆಕ್ಟ್ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಇದೆಯಾ? ಇಲ್ಲ, ನಮ್ಮ ಪೂರ್ವ ಕರ್ಮ ಪ್ರಕಾರ ನಾವು ಅಲ್ವಾ? ಸೊ ಕರ್ಮಣ ದೈವ ನೇತ್ರೇಣ. ಸೊ ನಮ್ಮ ಕರ್ಮಾನುಸಾರ ಮತ್ತೆ ಭಗವಂತನ ಒಂದು ಕೃಪೆಯ ಅನುಸಾರ ನಮಗೆ ಒಂದು ಹುಟ್ಟು ಅನ್ನೋದು ನಮ್ಗೆ ಸಿಗುತ್ತೆ. ಆದ್ರೆ ಭಗವಂತ ಆತರ ಅಲ್ಲ, ಅವ್ರ ಇಷ್ಟಾನುಸಾರ ಅಲ್ವಾ? ನಾನು ಇಂಥವ್ರಿಗೆ ನಾನು ಮಗನಾಗಿ ಬರ್ಬೇಕಂತ ಅನ್ಕೊಂಡಾಗ ಅವ್ರು ಬರ್ತಾರೆ, ಮತ್ತೆ ಇಂಥ ಸಮಯದಲ್ಲಿ ನಾನು ಬರ್ಬೇಕು, ಈ ಭೌತಿಕ ಪ್ರಪಂಚದಲ್ಲಿ ಕಾಣಿಸ್ಕೋಬೇಕು ಅಂದಾಗ ಅವ್ರು ಕಾಣಿಸ್ಕೋತಾರೆ ಅಲ್ವಾ? ಮತ್ತೆ ಭಗವಂತ ಇವಾಗ ಗರ್ಭಸ್ಥ ಆಗ್ತಿರೋದು ಸಹ ನಾವು ನೋಡಿದ್ವಿ. ಹೇಗೆ? ನಮ್ ತರ ಅವ್ರು ಗರ್ಭಸ್ಥ ಆಗ್ತಿಲ್ಲ ಅಲ್ವಾ? ಇವಾಗ ನಮ್ಗೆ ಒಂದು ತಂದೆ ತಾಯಿ ಅನ್ನೋರು ಬೇಕೇ ಬೇಕು. ಆದ್ರೆ ಇಲ್ಲಿ ಭಗವಂತ ಯಾವ ತರ ಆಗ್ತಾ ಇದಾರೆ, ಯಾವ ತರ ಅವರು ಗರ್ಭದಲ್ಲಿ ಪ್ರವೇಶ ಮಾಡ್ತಾ ಇದ್ದಾರೆ? ಮೊದಲು ಅವರು ವಸುದೇವನ ಹೃದಯಕ್ಕೆ ಹೋಗ್ತಾರೆ, ಹೃದಯದಿಂದ ಅವರು ದೇವಕಿಯ ಹೃದಯಕ್ಕೆ ಅವರು ಸ್ಥಳಾಂತರಗೊಳ್ತಾರೆ, ಆಮೇಲೆ ಅವರು ದೇವಕಿಯ ಗರ್ಭದಿಂದ ಅವರು ಹೊರಗಡೆ ಬರ್ತಾರೆ ಅಲ್ವಾ? ಆದ್ರೆ ನಮ್ಗೆ ಆತರ ಸಾಧ್ಯ ಇಲ್ಲ. ಇದನ್ನ ನಮ್ಗೆ ಏನಕ್ಕೆ ಹೋಲಿಕೆ ಕೊಟ್ರು? ನಮ್ಗೆ ದೀಕ್ಷೆಗೆ ಹೋಲಿಕೆಯನ್ನ ಕೊಟ್ರು ಅಲ್ವಾ? ಸೊ ದೀಕ್ಷೆಯಲ್ಲೂ ಸಹ ಅದೇ ತರ ಆಗೋದು. ಸೊ ದೀಕ್ಷೆಯಲ್ಲಿ ಏನಾಗುತ್ತೆ, ಆ ದೀಕ್ಷಾ ಗುರು ಅವ್ರು ಯಾವಾಗ್ಲೂ ಭಗವಂತನ ನಾಮಸ್ಮರಣೆ ಮಾಡ್ತಾ ಇರ್ತಾರೆ. ಸೊ ಭಗವಂತನ ಸದಾ ನಾಮಸ್ಮರಣೆ ಮಾಡ್ತಾರೋದ್ರಿಂದ ಅವರ ಹೃದಯದಲ್ಲಿ ಭಗವಂತ ಇರ್ತಾರೆ. ಸೊ ಯಾರಲ್ಲಿ ಏನನ್ನಾದ್ರೂ ಇದ್ರೆ ಮಾತ್ರ ಅದನ್ನ ಬೇರೆಯವ್ರಿಗೆ ಕೊಡ್ಲಿಕ್ಕೆ ಸಾಧ್ಯ. ನಮ್ಮಲ್ಲಿ ಇಲ್ದಲೇ ಇರೋದನ್ನ ನಾವು ಬೇರೆಯವ್ರಿಗೆ ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಅದೇ ತರ ಆ ಒಂದು ದೀಕ್ಷೆ ಕೊಡ್ತಾ ಇರುವಂತಹ ಗುರುಗಳು, ಅವ್ರ ಹತ್ರ ಭಗವಂತ ಇದ್ರೆ, ಅವರ ಹೃದಯದಲ್ಲಿ ಭಗವಂತ ನೆಲೆಸಿದ್ದಾರೆ. ಅವ್ರಿಗಷ್ಟೇನೆ ತಮ್ಮ ಶಿಷ್ಯರಿಗೆ ಅವರು ಭಗವಂತನನ್ನ ಕೊಡ್ಲಿಕ್ಕೆ ಸಾಧ್ಯ. ಅದೇ ತರನೇ ಅವರು ತಮ್ಮ ಹೃದಯದಿಂದ ಅವರು ಶಿಷ್ಯನ ಹೃದಯಕ್ಕೆ ಅವರು ಭಗವಂತನನ್ನ ಅವರು ಟ್ರಾನ್ಸ್ಫರ್ ಮಾಡ್ತಾರೆ ಅಲ್ವಾ? ಅದೇ ತರನೇ ಇಲ್ಲೂ ಸಹ ವರ್ಗಾವಣೆ ಮಾಡ್ತಾರೆ. ಸೊ ಅದೇ ತರ ಇಲ್ಲೂ ಸಹ ವರ್ಗಾವಣೆ ಆಗಿದೆ. ವಸುದೇವನ ಹೃದಯದಿಂದ ದೇವಕಿಯ ಹೃದಯಕ್ಕೆ ಇಲ್ಲಿ ಕೃಷ್ಣನ ವರ್ಗಾವಣೆ ಆಗಿದೆ ಅಲ್ವಾ? ಸೊ ಇವಾಗ ಆತರ ವರ್ಗಾವಣೆ ಆಗಿದೆ ಅಂತ ಹೇಳ್ಬಿಟ್ಟು ಹೇಗೆ ಗೊತ್ತಾಯ್ತು? ಇವಾಗ ಅಲ್ಲಿ ದೇವಕಿ ಎಷ್ಟು ಪ್ರಕಾಶಮಾನವಾಗಿ ಕಾಣ್ತಾ ಇದ್ದಾಳೆ ಅಂತಂದ್ರೆ, ಹಿಂದೆಂದೂ ಅವಳು ಅಷ್ಟು ಪ್ರಕಾಶಮಾನವಾಗಿ ಕಾಣ್ಲಿಲ್ಲ. ಕಂಸನಿಗೂ ಸಹ ಅರಿವಾಗ್ತಾ ಇದೆ, ಅಂದ್ರೆ ಇಲ್ಲಿ ದೇವೋತ್ತಮ ಪರಮಪುರುಷ ಅವಳ ಗರ್ಭದಲ್ಲಿ ಕಾಣಿಸ್ಕೊಂಡಿದ್ದಾನೆ ಅಂತ. ಆದ್ರೆ ಅವನಿವಾಗ ಸಾಯಿಸ್ಲಿಕ್ಕೆ ಹೋಗ್ತಾ ಇಲ್ಲ. ಯಾಕೆಂತಂದ್ರೆ ಅವನಿಗೆ ಕೆಟ್ಟ ಹೆಸರು ಬರುತ್ತೆ, ಮತ್ತೆ ಅವನ ನಾಶ ಆಗೋಗುತ್ತೆ ಅವನು ಅಂತ ಅವನಿಗೆ ಗೊತ್ತಾಗುತ್ತೆ ಅಲ್ವಾ? ಅದಕ್ಕೋಸ್ಕರ ಅವನು ಇವಾಗ ವೆಯ್ಟ್ ಮಾಡ್ತಾ ಇದ್ದಾನೆ. ಅಂದ್ರೆ ಕಾಯಣಂತೆ, ನಾನು ಆ ಮಗುವಿನ ಜನ್ಮ ಆಗ್ಲಿ, ಆಮೇಲೆ ನಾನು ಅದನ್ನ ಕೊಲ್ಲಣಂತೆ ಅಂತ ಹೇಳ್ಬಿಟ್ಟು. ಯಾಕಂದ್ರೆ ಅವಳು ದೇವಕಿ ಅನ್ನೋಳು ಹೆಣ್ಣು ಮಗಳು, ಅದ್ರ ಜೊತೆ ಅವನ ತಂಗಿ ಬೇರೆ, ಮತ್ತೆ ಈಗ ಅವಳು ಗರ್ಭ ಬೇರೆ ಧರಿಸಿದಾಳೆ. ಸೊ ಈ ತರ ಇರೋಂತಹ ಒಬ್ಬ ಸ್ತ್ರೀಯನ್ನ ಕೊಂದ್ರೆ ಅವನು ಕಳಂಕಕ್ಕೆ ಒಳಗಾಗ್ತಾನೆ ಅವನು. ಸೊ ಕಳಂಕಕ್ಕೆ ಒಳಗಾಗಿರೋ ವ್ಯಕ್ತಿ ಇದ್ರೂನು ಸಹ ಸತ್ತ ಹಾಗೆ ಅಂತ ಹೇಳ್ಬಿಟ್ಟು ಅವನು ಯೋಚನೆ ಮಾಡ್ತಾನೆ. ಅದಕ್ಕೋಸ್ಕರ ಅವನೇನ್ ಮಾಡ್ತಾನೆ, ಇವಾಗ ಅವನು ಕೊಲ್ಲಲಿಕ್ಕೆ ಹೋಗ್ತಾ ಇಲ್ಲ, ಆ ಮಗುವಿಗೆ ಜನ್ಮವನ್ನ ಕೊಡ್ಲಿ, ಅದಾದ್ಮೇಲೆ ಮಗುವನ್ನ ಕೊಲ್ಲೋಣ ಅಂತ ಹೇಳ್ಬಿಟ್ಟು ಅವನು ಯೋಚನೆ ಮಾಡ್ತಾ ಇದ್ದಾನೆ. ಸೊ ಅಂದ್ರೆ ಏನನ್ನ ಅರ್ಥ ಮಾಡ್ಕೋಬೇಕಂದ್ರೆ, ಇವಾಗ ನಾವು ಸಹ ದೀಕ್ಷೆ ತಗೊಂಡಾಗ ನಾವು ಏನು ನಮ್ಗೆ ಗುರುಗಳು ಹೇಳಿರ್ತಾರೋ ಅದನ್ನೆಲ್ಲವನ್ನ ನಾವು ಪಾಲನೆ ಮಾಡಿದ್ರೆ
ನಾವು ಸಹ ಅಷ್ಟೇ ಪ್ರಕಾಶಮಾನವಾಗಿ ಕಾಣ್ತೀವಿ. ಇವಾಗ ನಾವು ನೋಡ್ತೀವಲ್ವ ಎಷ್ಟೊಂದ್ ಜನ ಟೆಂಪಲ್ ಡಿವೋಟೀಸ್ ಅವರೆಲ್ಲ ಎಷ್ಟು ಪ್ರಕಾಶಮಾನವಾಗಿದೆ ಮಾನವಾಗಿದ್ದಾರೆ ಅಲ್ವಾ, ಎಷ್ಟು ಗ್ಲೋ ಇದೆ ಅವ್ರ ಫೇಸ್ ಅಲ್ಲಿ. ಇವಾಗ ಭೌತಿಕ ಪ್ರಪಂಚದಲ್ಲಿ ನಾವು ನೋಡ್ತೀವಿ ಎಷ್ಟೊಂದ್ ಜನ ಫಿಲಂ ಆಕ್ಟರ್ಸ್, ಮಾಡೆಲ್ಸ್ ಅವರೆಲ್ಲರೂ ಸಹ ಬ್ಯೂಟಿ ಪಾರ್ಲರ್ಗೆ ಹೋಗಿ ಅವ್ರು ಎಷ್ಟು ಸಮಯವನ್ನ ಅವ್ರು ಕಳಿಬೇಕು ಅಲ್ವಾ, ಅದು ಕೃತಕವಾಗಿ ಅವರು ಅವರ ಚರ್ಮವನ್ನೆಲ್ಲವನ್ನು ಸಹ ಕಾಂತಿಯುತವನ್ನಾಗಿ ಅವ್ರು ಮಾಡ್ಕೋಬೇಕು. ಆದ್ರೆ ಇಲ್ಲಿ ಏನಾಗ್ತಿದೆ, ಯಾವಾಗ ಕೃಷ್ಣ ಪ್ರವೇಶ ಆಗ್ತಾರೋ ನಮ್ಮ ಹೃದಯದಲ್ಲಿ ನೋಡಿ, ಅಷ್ಟು ಆ ಕಾಂತಿ ಅನ್ನೋದು ಬರುತ್ತೆ ಅಲ್ವಾ. ನಮಗ್ ಗೊತ್ತಿರೋ ಹಾಗೇನೆ ಆ ಬ್ರಹ್ಮ ಜ್ಯೋತಿ ಅದರ ಒಂದು ಮೂಲ ಏನು ಅಂತಂದ್ರೆ ಕೃಷ್ಣ ದೇಹದಿಂದ ಬರ್ತಾ ಇರುವಂತಹ ಪ್ರಭೆನೆ ಆ ಬ್ರಹ್ಮ ಜ್ಯೋತಿ ಅಂತ ಹೇಳ್ತೀವಿ. ಅದೇ ತರನೇ ಕೃಷ್ಣ ನಮ್ಮ ಹೃದಯದಲ್ಲಿ ಇದ್ದಾರೆ ಅಂತಂದ್ರೆ ಎಲ್ಲವೂ ಸಹ ಅಷ್ಟು ಪ್ರಕಾಶಮಾನವಾಗಿ ಇರುತ್ತೆ ಅಲ್ವಾ. ಕೃಷ್ಣ ಇರೋ ಕಡೆ ಅಲ್ಲಿ ಅಂಧಕಾರ ಅನ್ನೋದು ಇಲ್ಲ ಅಂತ ನಾವು ತಿಳ್ಕೊಂಡಿದೀವಿ. ಅದೇ ತರನೇ ಇಲ್ಲಿ ದೇವಕಿ ಮಾತೆ ಪ್ರಕಾಶಮಾನವಾಗಿ ಅವಳಿದ್ದಾಳೆ. ಈವನ್ ವಸುದೇವನು ಸಹ ಪ್ರಕಾಶಮಾನವಾಗಿ ಅವರಿದ್ರು, ಯಾರನ್ನು ಸಹ ಅವರ ಹತ್ರ ಬರ್ಲಿಕ್ಕೂ ಆಗೋದಿಲ್ಲ, ಹಾಗೆ ಅವರು ಅಷ್ಟು ಪ್ರಕಾಶಮಾನವಾಗಿದ್ರು ಅಂತ ಬಿಟ್ಟು ನಾವು ತಿಳ್ಕೊಂಡ್ವಿ. ಸೊ ಈಗ ದೇವತೆಗಳಿಗೆಲ್ಲರಿಗೂ ಸಹ ಇವಾಗ ಗೊತ್ತಾಗಿದೆ ಇಲ್ಲಿ ದೇವೋತ್ತಮ ಪರಮ ಪುರುಷ ದೇವಕಿಯ ಗರ್ಭದಲ್ಲಿ ಇದ್ದಾನೆ ಅಂತ ಹೇಳ್ಬಿಟ್ಟು. ಅದಕ್ಕೋಸ್ಕರ ಅವರೆಲ್ಲರನ್ನೂ ಸಹ ಇಲ್ಲಿ ದೇವಕಿ ಮಾತೆ ಇರೋದೆಲ್ಲಿ, ಅವ್ರು ಇವಾಗ ಜೈಲಲ್ಲಿ ಇದ್ದಾರೆ, ಕಂಸನ ಆ ಒಂದು ಜೈಲಿನಲ್ಲಿ ಇದ್ದಾರೆ. ಅವರನ್ನ ನೋಡ್ಲಿಕ್ಕೆ ಅವರೆಲ್ಲರನ್ನೂ ಸಹ ಬರ್ತಾರೆ. ಇವಾಗ ನಮ್ಗೆ ಗೊತ್ತಿರೋ ಹಾಗೇನೆ ದೇವತೆಗಳಿಗೆ ನಮ್ಗಿನೂ ಸಹ ಅವರು ತುಂಬಾನೇ ಶ್ರೇಷ್ಠರಾಗಿರೋರು ಅಲ್ವಾ. ಇವಾಗ ನಾವ್ ಹಂಗೆ ಹೋಗಿ ಆತರ ಜೈಲಿಗೆ ಹೋಗಿ ನಾವು ಆತರ ಪ್ರಾರ್ಥನೆ ಮಾಡ್ಲಿಕ್ಕೆ ಆಗೋದಿಲ್ಲ. ಆದ್ರೆ ದೇವತೆಗಳಿಗೆ ಎಷ್ಟು ಶಕ್ತಿ ಇದೆ ಅಂತಂದ್ರೆ ಅವರು ಯಾರಿಗೂ ಕಾಣಿಸ್ಕೊಂಡಲೇ ಅವರು ಇನ್ನೊಂದು ಜಾಗಕ್ಕೆ ಅವ್ರು ಹೋಗ್ಬೋದು, ಅಲ್ಲಿ ಇರಬಹುದು ಅಲ್ವಾ. ಅದಕ್ಕೆ ನಮ್ಗೆ ಇವಾಗ ಏನ್ ಹೇಳ್ತಾರೆ, ಪ್ರಭುಪಾದ್ರನು ಯಾವಾಗ್ಲೂ ಹೇಳ್ತಾರೆ ಅಲ್ವಾ, ಅವ್ರು ಅಮೆರಿಕದಲ್ಲಿ ಒಂದ್ಸತಿ ಒಂದು ದೊಡ್ಡ ಹಾಲನ್ನ ತಗೊಂಡು ಒಂದು ಉಪನ್ಯಾಸ ಮಾಡ್ಬೇಕು ಅಂತ ಹೇಳಿದಾಗ ಅವರು ನಿರೀಕ್ಷೆ ಮಾಡೋ ಅಷ್ಟು ಜನಗಳು ಬರೋದಿಲ್ಲ. ಆಗ ಎಲ್ಲರಿಗೂ ಶಿಷ್ಯರಿಗೆಲ್ಲ ಬೇಜಾರಾಗೋಗ್ಬಿಡುತ್ತೆ, ಏನ್ ಪ್ರಭುಪಾದ್ರೆ ಈ ತರ ಆಗೋಯ್ತು ಅಂತ. ಅದಕ್ಕೆ ಪ್ರಭುಪಾದ್ರು ಸಂತೋಷವಾಗಿರ್ತಾರೆ, ನೀವು ನೋಡ್ಲಿಲ್ವಾ ನಾರದ್ರು ಬಂದಿದ್ರು, ಮತ್ತೆ ಬೇರೆ ಬೇರೆ ದೇವತೆಗಳ ಹೆಸರನ್ನ ಮಹರ್ಷಿಗಳು ಋಷಿಗಳು ಅವ್ರ ಹೆಸರುಗಳೆಲ್ಲ ಹೇಳ್ತಾರೆ ಅವರು, ನೀವು ನೋಡ್ಲಿಲ್ವಾ ಅವರೆಲ್ಲ ಬಂದಿದ್ರು ಅಂತ ಹೇಳ್ಬಿಟ್ಟು ಅವರು ಅಷ್ಟು ಸಂತೋಷ ಪಡ್ತಾರೆ. ಅಂದ್ರೆ ದೇವತೆಗಳನ್ನ ನಾವು ನೋಡ್ಲಿಕ್ಕೆ ಆಗೋದಿಲ್ಲ. ಎಲ್ಲಿ ಭಗವಂತನ ಕೀರ್ತನೆ ನಡೀತಾ ಇರುತ್ತೋ, ಎಲ್ಲಿ ಶುದ್ಧ ಭಕ್ತರು ಭಗವಂತನ ಬಗ್ಗೆ ಮಾತಾಡ್ಕೊತಾ ಇರ್ತಾರೋ ಅಲ್ಲಿ ಭಗವಂತ ಇರ್ತಾರೆ ಅಲ್ವಾ. ಸೊ ಅದೇ ತರನೇ ದೇವತೆಗಳನ್ನು ಸಹ ಆ ಒಂದು ಭಗವಂತನ ಕೀರ್ತನೆ ಎಲ್ಲಿ ನಡೆಯುತ್ತೋ ಅಲ್ಲೂ ಸಹ ಅವರು ಇರ್ತಾರೆ, ಆದ್ರೆ ನಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ ಅಲ್ವಾ. ಅದೇ ತರನೇ ಇವಾಗ ಆ ದೇವತೆಗಳಿಗೆ ಎಷ್ಟೆಲ್ಲ ಶಕ್ತಿ ಇದೆ ಅಂತಂದ್ರೆ ನಾವಿವಾಗ ಕಣ್ಣನ್ನ ಮಿಟಿಕ್ಸ್ಲಿಲ್ಲ ಅಂದ್ರೆ ನಮ್ಗೆ ಕಣ್ಣು ನೋವು ಬಂದ್ಬಿಡತ್ತೆ. ಆದ್ರೆ ದೇವತೆಗಳಿಗೆ ಕಣ್ಣನ್ನ ಮಿಟಿಕ್ಸೋದಿಲ್ಲ ಅವರು ಅಲ್ವಾ. ಮತ್ತೆ ಅನಿಮಿಷ ಅಂತ ಕರೀತಾರೆ ಅವ್ರನ್ನ ಅದಕ್ಕೇನೆ, ಯಾಕಂದ್ರೆ ಅವರು ಕಣ್ಣನ್ನ ಅವರು ಮಿಟಿಕಿಸೋದಿಲ್ಲ, ಮತ್ತೆ ಅವರು ಪಾದವನ್ನ ಅವರು ಭೂಮಿಗೆ ಅವರು ಸ್ಪರ್ಶ ಮಾಡೋದಿಲ್ಲ. ಅಂದ್ರೆ ಇಷ್ಟೆಲ್ಲ ಅವ್ರಿಗೆ ಕ್ವಾಲಿಟೀಸ್ ಇದೆ. ಸೊ ಅದ್ರಿಂದ ಅವ್ರ ಏನ್ ಮಾಡ್ತಾರೆ, ಆ ಕಂಸ ಅಷ್ಟೊಂದು ನಮ್ಗೆ ಗೊತ್ತಿರೋ ಹಾಗೇನೆ ಎಷ್ಟು ಬಿಗಿ ಬಂದೋಬಸ್ತ್ ಮಾಡಿದಾನೆ, ಅಂತಹ ಒಂದು ಸೆರೆಮನೆಗೆ ಅವರೆಲ್ಲ ಬರ್ಲಿಕ್ಕೆ ಸಾಧ್ಯ ಆಗುತ್ತೆ. ಬಂದು ಅವರಲ್ಲಿ ಗರ್ಭದಲ್ಲಿರುವಂತಹ ಭಗವಂತನ ಕುರಿತು ಅವರು ಸ್ತುತಿಯನ್ನ ಮಾಡ್ತಾ ಇದ್ದಾರೆ ಅಲ್ವಾ. ಬ್ರಹ್ಮ, ಈಶ್ವರ, ನಾರದರು, ಋಷಿ ಮುನಿಗಳು ಅಲ್ವಾ, ನಾರದ, ಅಸಿತ, ದೇವಲ, ವ್ಯಾಸ ಅವರೆಲ್ಲರನ್ನೂ ಸಹ ಬಂದು ಅಲ್ಲಿ ಗರ್ಭಸ್ತುತಿಯನ್ನ ಅವರು ಮಾಡ್ತಾ ಇದ್ದಾರೆ. ಈ ಒಂದು ಶ್ಲೋಕವನ್ನು ನೀವು ಹಿಂದಿನ ವಾರ ನೀವು ಓದಿದ್ದೀರಾ, ಶ್ಲೋಕ 26 ಈ ಒಂದು ಶ್ಲೋಕವನ್ನ ಸತ್ಯ ಶ್ಲೋಕ ಅಂತ ಹೇಳ್ಬಿಟ್ಟು ಕರೀತಾರೆ, ಸತ್ಯ ವರ್ಸ್ ಅಂತ ಹೇಳ್ಬಿಟ್ಟು ಕರೀತಾರೆ. ಇದ್ರಲ್ಲಿ ನಾವು ನೋಡಿದ್ರೆ ಇಲ್ಲಿ 8 ಬಾರಿ ಸತ್ಯ 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 ಅಂತ ಬರ್ತಾ ಇದೆ. ಇದು ತುಂಬಾನೇ 9 ಬಾರಿನಾ, ಓಕೆ 9 ಬಾರಿ ಬರ್ತಾ ಇದೆ. ಸೊ ಇಲ್ಲಿ ನೋಡಿ ಏನನ್ನ ಹೇಳ್ತಿದ್ರೆ, ಸತ್ಯವ್ರತಂ ಸತ್ಯಪರಂ ಶ್ರೀ ಸತ್ಯಂ ಸತ್ಯಸ್ಯ ಯೋನಿಂ ನಿಹತಂ ಚ ಸತ್ಯೇ ಸತ್ಯಸ್ಯ ಸತ್ಯಮೃತ ಸತ್ಯನೇತ್ರಂ ಸತ್ಯಾತ್ಮಕಂ ತ್ವಾಂ ಶರಣಂ ಪ್ರಪನ್ನ. ನನಗೆ 8 ಸತಿ ಸಿಕ್ತು, 9 ಸತಿ ಅಂತ ಹೇಳ್ತಾ ಇದ್ದೀರಾ. ಫಸ್ಟ್ ಅಲ್ಲಿ 3 ಉಂಟು ಮಾತಾಜಿ. 3 ಬಂದಿದೆ. ಇಲ್ಲಿ ಸೆಕೆಂಡ್ ಅಲ್ಲಿ 2 ಉಂಟು, 5, ಥರ್ಡ್ ಅಲ್ಲಿ 2, ಲಾಸ್ಟ್ ಅಲ್ಲಿ 1. ಇಲ್ಲಿ 3 ಇದೆ ಮಾತಾಜಿ, ಇಲ್ಲಿ 3 ಇದೆ. ಇಲ್ಲೊಂದಿದೆ, ಲಾಸ್ಟಿಗೆ 1 ಉಂಟು. 9 ಇದೆ. ಸೊ 9 ಸತ್ಯ ಇದೆ. ಸೊ ಈ ಒಂದು ಪ್ರತಿಯೊಂದು ಸತ್ಯ ಅನ್ನೋದು ಭಗವಂತನ ಆ ಒಂದು ಗುಣಲಕ್ಷಣವನ್ನ ಅಲ್ಲಿ ವರ್ಣನೆ ಮಾಡ್ತಾ ಇದೆ. ಸೊ ಇಲ್ಲಿ ನೋಡಿ, ಸತ್ಯವ್ರತಂ ಅಂತಂದ್ರೆ ತನ್ನ ವ್ರತದಿಂದ ಎಂದೂ ವಿಚಲಿತನಾಗದ ದೇವೋತ್ತಮ ಪರಮ ಪುರುಷನಾದ. ಸೊ ಸತ್ಯವ್ರತ, ಸೊ ಇಲ್ಲಿ ಭಗವಂತನನ್ನ ಸತ್ಯವ್ರತ ಅಂತ ಹೇಳಿ ಅವ್ರು ಕೊಂಡಾಡ್ತಾ ಇದ್ದಾರೆ. ಯಾಕಂದ್ರೆ ಭಗವಂತ ಏನನ್ನ ಹೇಳಿದ್ದಾರೆ, ನಮಗೆ ಗೊತ್ತಿರೋ ಹಾಗೆ ಭಗವದ್ಗೀತೆಯಲ್ಲಿ ಏನೇನ ಹೇಳಿದ್ದಾರೆ, ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮ ಧರ್ಮಸ್ಯ ತದಾತ್ಮಾನಂ ಸುಜಾಮ್ಯಹಂ. ಅದಾದ್ಮೇಲೆ ಏನ್ ಹೇಳಿದ್ದಾರೆ ನೆಕ್ಸ್ಟ್ ಶ್ಲೋಕದಲ್ಲಿ, 9ನೇ ಶ್ಲೋಕದಲ್ಲಿ, ಹರೇ ಕೃಷ್ಣ, ಪರಿತ್ರಾಣಾಯ ಸಾಧುನಾ ವಿನಾಶಾಯ ಅಲ್ವಾ ಅದು, ವಿನಾಶಾಯ ಚ ದುಷ್ಕೃತಾಂ
ಸಂಭವಾಮಿ ಯುಗೆ. ಸಂಸ್ಥಾಪನಾರ್ಥಾಯ ಸಂಭವಾಮಿ ಸಂಭವಾಮಿ ಯುಗೆ ಯುಗೆ ಯುಗೆ. ಯುಗೆ. ಇವಾಗ ಯುಗೆ. ನಮ್ಗೆ ಗೊತ್ತಿರೋ ಹಾಗೇನೆ ಅಲ್ಲಿ ಯಾವ ತರ ಸ್ಥಿತಿ ಇದೆ, ನಾವು ನೋಡಿರೋ ಹಾಗೇನೆ ಆ ಕಂಸನ ಆ ಒಂದು ಏನು ರಾಜ್ಯಭಾರದಲ್ಲಿ ಯಾವ ತರ ಒಂದು ಸ್ಥಿತಿ ಇದೆ, ಎಲ್ಲರೂ ಸಹ ಭಯಭೀತರಾಗಿದ್ದಾರೆ ಅಲ್ವಾ. ಸೊ ಆ ಯದು ವಂಶದವರೆಲ್ಲರನ್ನು ಸಹ ಆ ಒಂದು ಕಂಸನ ಉಪಟಳವನ್ನ ತಾಳಲಾರದೆ ಅವರು ಬೇರೆ ಬೇರೆ ಒಂದು ದೇಶಗಳಿಗೆ ಅವರು ಹೊರಟೋಗ್ಬಿಡ್ತಾ ಇದ್ದಾರೆ ಅಲ್ವಾ. ಅಲ್ಲಿ ಅವ್ರಿಗೆ ಇರ್ಲಿಕ್ಕೆ ಸಹ ಆಗ್ತಾ ಇಲ್ಲ, ಜೀವನ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಸೊ ಇವಾಗ ಇಲ್ಲೇನ್ ಅವರೆಲ್ಲರೂ ಸಹ ವೈಷ್ಣವರು, ಭಗವಂತನ ಭಕ್ತರು. ಇವಾಗ ಅವ್ರಿಗೆಲ್ಲರಿಗೂ ಸಹ ಅಲ್ಲಿ ತೊಂದರೆ ಆಗ್ತಿದೆ, ಕಿರುಕುಳ ಆಗ್ತಾ ಇದೆ. ಅದಕ್ಕೆ ಭಗವಂತ ಏನನ್ನ ಹೇಳಿದ್ದಾರೆ, ಯಾವಾಗ ನನ್ಗೆ ಅಲ್ಲಿ ಅಧರ್ಮ ಉಂಟಾಗುತ್ತೋ ಆಗ ನಾನ್ ಬರ್ತೀನಿ ಅಂತ ಹೇಳಿದ್ದಾರೆ. ಪ್ರತಿ ಯುಗದಲ್ಲೂ ನಾನು ಬರ್ತೀನಿ, ಭಕ್ತರನ್ನ ಕಾಪಾಡ್ಲಿಕ್ಕೆ, ದುಷ್ಟರನ್ನ ಶಿಕ್ಷಿಸ್ಲಿಕ್ಕೆ, ಧರ್ಮವನ್ನ ಸ್ಥಾಪನೆ ಮಾಡ್ಲಿಕ್ಕೆ ನಾನ್ ಬರ್ತೀನಿ ಅಂತ ಹೇಳಿದ್ದಾರೆ ಅಲ್ವಾ. ಸೊ ಅಂದ್ರೆ ಏನರ್ಥ, ಭಗವಂತ ಸತ್ಯವ್ರತ ಅಂದ್ರೆ ಇವಾಗ ಅವನು ಬಂದಿದ್ದಾನೆ ಅಲ್ವಾ. ಇವಾಗ ದೇವಕಿ ಮಾತೆ ಇವಾಗ ಸೆರೆಮನೆಯಲ್ಲಿ ಇದ್ದಾರೆ ಅಂತ ಅವ್ರು ನೋಡ್ತಾ ಇಲ್ಲ ಅಲ್ವಾ. ಅವ್ರು ಕೊಟ್ಟಿರೋ ವಚನದ ಪ್ರಕಾರನೇ ಇವಾಗ 8ನೇ ಗರ್ಭ ದೇವಕಿಯಲ್ಲಿ ಹುಟ್ಟುವಂತಹ 8ನೇ ಎಂಟನೇ ಗರ್ಭ ಅದು ಕಂಸನನ್ನ ಕೊಲ್ಲುತ್ತೆ ಅಂತ ಏನು ಅಶರೀರವಾಣಿ ಹೇಳಿದ್ಯೋ ಅದರ ಪ್ರಕಾರನೇ ಇವಾಗ ಅವರು ಬಂದಿದ್ದಾರೆ. ಸೊ ಅದಕ್ಕೆ ಇಲ್ಲಿ ಅವ್ರನ್ನ ಸತ್ಯವ್ರತ ಅಂತ ಹೇಳ್ಬಿಟ್ಟು ಕರೀತಾ ಇದ್ದಾರೆ. ಸತ್ಯ ಪರಂ, ಪರಾತ್ಪರನಾದ ಸತ್ಯ. ಸೊ ಸತ್ಯಂ ಪರಂ ಧೀಮಹಿ ಎಂದು ಶ್ರೀಮದ್ ಭಾಗವತದ ಮೊದಲಲ್ಲಿ ಹೇಳಲಾಗಿದೆ ಅಲ್ವಾ. ನಮ್ಗೆ ಭಗವದ್ಗೀತೆಯಲ್ಲೂ ಸಹ ಒಂದು ಶ್ಲೋಕ ಬರುತ್ತೆ, ಪರ ಅಂದ್ರೆ ನಾನೇನೆ ಎಲ್ಲ ಸತ್ಯದಲ್ಲಿ ನಾನೇ ಶ್ರೇಷ್ಠನಾದವನು, ನನ್ನನ್ನ ಮೀರಿಸಿದವರು ಯಾರು ಇಲ್ಲ ಅಂತ ಹೇಳ್ಬಿಟ್ಟು. ಯಾವ ಶ್ಲೋಕ ಅದು? 7ನೇ ಅಧ್ಯಾಯದಲ್ಲಿ ಬರುತ್ತೆ. ನನ್ನನ್ನ ಮೀರ್ಸೋರು ಯಾರು ಇಲ್ಲ, ಸರಿ ಸಮನರಾದವರು ಯಾರು ಇಲ್ಲ, ನಾನೇನೆ ಪರಮ ಸತ್ಯ ಅಂತ ಹೇಳ್ಬಿಟ್ಟು ಭಗವಂತನೇ ಹೇಳ್ತಾರೆ. ಯಾವ್ದದು ಶ್ಲೋಕ? ದೈವೇ ಯಶ ಮಮ ಅದ? ಇಲ್ಲ ಮಾತಾಜಿ. ಮತ್ತಃ ಪರತರಂ ನಾನ್ಯತ್, ಮತ್ತಃ ಪರತರಂ ನಾ ಅನ್ಯತ್ ಅಲ್ವಾ. ನನ್ನನ್ನ ಬಿಟ್ಟು ನನಗಿಂತ ಶ್ರೇಷ್ಠವಾದ ಸತ್ಯ ಮತ್ತೊಂದಿಲ್ಲ ಅಂತ ಹೇಳ್ತಾರೆ. ಮತ್ತಃ ಪರತರಂ ನಾ ಅನ್ಯತ್ ಕಿಂಚಿದಸ್ತಿ ಧನಂಜಯ ಮಯಿ ಸರ್ವಮಿದಂ ಪ್ರೋತಂ ಸೂತ್ರೇ ಮಣಿಗಣ ಇವ ಅಲ್ವಾ. ಸೊ ಹೇಗೆ ನನಗಿಂತ ಪರಮಸತ್ಯ ಇನ್ಯಾವುದೂ ಇಲ್ಲ, ಭಗವಂತನಿಗೆ ಸರಿಸಮಾನರಾದವರು ಯಾರು ಇಲ್ಲ, ಭಗವಂತನನ್ನ ಮೀರ್ಸೋರು ಯಾರು ಇಲ್ಲ ಅಲ್ವಾ. ಆದ್ರೆ ನಮ್ಗೆ ಭಗವಂತ ಕಾಣಿಸ್ತಿಲ್ಲ, ಎಲ್ಲವನ್ನ ಅವರೇ ಮಾಡ್ತಿರೋದು ಕಾಣಿಸ್ತಿಲ್ಲ. ಯಾಕೆ ಅಂತಂದ್ರೆ ಆ ಒಂದು ಮಣಿ ಸರದಲ್ಲಿ ಆ ಒಂದು ಮಣಿಗಳನ್ನ ಜೋಡಿಸಿ ಅಂದ್ರೆ ಹಿಡಿದಿಟ್ಟಿರುವಂತಹ ಒಂದು ದಾರ ಹೇಗೆ ಕಣ್ಣಿಗೆ ಕಾಣೋದಿಲ್ವೋ ಅದೇ ತರನೇ ಭಗವಂತನ ಇರುವಿಕೆ ನಮ್ಗೆ ಕಾಣ್ತಾ ಇಲ್ಲ, ಆದ್ರೆ ಎಲ್ಲವೂ ಸಹ ಅವನ ಮೇಲೆನೆ ಅವಲಂಬಿತವಾಗಿದೆ ಅಲ್ವಾ. ಅದಕ್ಕೆ ಅಲ್ಲೂ ಸಹ ಅವರು ಸತ್ಯಂ ಪರಮ ಸತ್ಯ ನಾನೇ ಅಂತ ಹೇಳಿದ್ದಾರೆ. ಅದೇ ತರನೇ ಭಾಗವತಂದು ಮೊದಲನೇ ಶ್ಲೋಕನು ಶುರುವಾಗೋದು ಸಹ ಈ ಒಂದು ಸತ್ಯಂ ಪರಂ ಧೀಮಹಿ ಅನ್ನೋ ಒಂದು ಶ್ಲೋಕದಿಂದನೇ ಶುರುವಾಗುತ್ತೆ. ಯಾರಿಗಾದ್ರೂ ಬರುತ್ತಾ ಅದು? ಮೊದಲನೇ ಶ್ಲೋಕ, ಮೊದಲನೇ ಕ್ಯಾಂಟೋ ಮೊದಲನೇ ಶ್ಲೋಕ, ಓಂ ನಮೋ ಭಗವತೆ ವಾಸುದೇವಾಯ ಆದ್ಮೇಲೆ ಬರೋದು ಜನ್ಮಾದ್ಯಸ್ಯ ಯತಃ. ಹರೇ ಕೃಷ್ಣ. ಯಾರಿಗೂ ಬರೋದಿಲ್ವಾ? ಸೊ ಎಲ್ಲರೂ ಆ ಶ್ಲೋಕವನ್ನ ಬೈಹೆಟ್ ಮಾಡ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟ್ ಆಗಿರೋ ಶ್ಲೋಕ. ಸೊ ಅಲ್ಲಿ ಭಗವಂತನ ಆ ಒಂದು 7 ಗುಣಲಕ್ಷಣಗಳನ್ನ ಅಲ್ಲಿ ಹೇಳ್ತಾ ಇದ್ದಾರೆ. ಅದಕ್ಕೇನೆ ಅವ್ರನ್ನ ಓಂ ನಮೋ ಭಗವತೆ ವಾಸುದೇವಾಯ. ಸೊ ಭಗವಂತ, ವಾಸುದೇವನ ಮಗನಾದ ಭಗವಂತ ಬೇರೆ ಯಾರು ಅಂದ್ರೆ ಅವನೇ ಪರಮ ಸತ್ಯ, ಅಂದ್ರೆ ಅವನೇ ಭಗವಂತ. ವಾಸುದೇವನ ಮಗನಾದಂತಹ ಕೃಷ್ಣನೇ ಪರಮ ಸತ್ಯ, ಮತ್ತೆ ಅವನೇ ಭಗವಂತ ಅಂತ ಹೇಳ್ಬಿಟ್ಟು ನಮ್ಗೆ ಅಲ್ಲಿ ಅರ್ಥ ಮಾಡಿಸ್ತಾ ಇದ್ದಾರೆ ಮೊದಲನೇ ಶ್ಲೋಕ. ಸೊ ಇವಾಗ ನಮ್ಗೆ ಭಾಗವತಮಲ್ಲಿ ಏನು ಅಂತಂದ್ರೆ ಎಲ್ಲ ತಿಳ್ಕೊಂಡ್ಬಿಟ್ಟು ಕೊನೆಯಲ್ಲಿ ಕೃಷ್ಣನೇ ಭಗವಂತ ಅಂತ ಅಲ್ಲಿ ಹೇಳ್ತಾ ಇಲ್ಲ ವೇದವ್ಯಾಸರು. ಮೊದಲನೇ ಅವ್ರು ಸ್ಟಾರ್ಟ್ ಮಾಡ್ಬಿಡ್ತಾ ಇದ್ದಾರೆ, ಓಂ ನಮೋ ಭಗವತೆ ವಾಸುದೇವಾಯ. ಭಗವಂತ ಅಂದ್ರೇನೆ ವಾಸುದೇವ, ವಸುದೇವನ ಮಗನಾದ ವಾಸುದೇವನೇ ಭಗವಂತ ಅಂತ ಹೇಳ್ಬಿಟ್ಟೆ ಅವರು ಭಾಗವತವನ್ನ ಶುರು ಮಾಡ್ತಾ ಇದ್ದಾರೆ. ಅದ್ರಲ್ಲಿ ನಮ್ಗೆ ಯಾವುದೇ ಒಂದು ಡೌಟ್ ಇಲ್ಲ. ಅದಕ್ಕೆ ನಾವ್ ಇವಾಗ ಯಾವುದೇ ಒಂದನ್ನ ನಾವು ಶುರು ಮಾಡ್ಬೇಕಾದ್ರೂ ನಾವು ಆ ಶ್ಲೋಕವನ್ನ ನಾವು ಹೇಳ್ಕೊತೀವಿ, ಓಂ ನಮೋ ಭಗವತೆ ವಾಸುದೇವಾಯ. ಸೊ ಭಗವಂತ ವಾಸುದೇವ, ನಮ್ಗೆ ಅದ್ರಲ್ಲಿ ಡೌಟೇ ಇರ್ಕೂಡ್ದು. ಇದ್ರೆ ನಮ್ಗೆ ನಾವೇನೇ ಒಂದು ಮಾಡಿದ್ರು ಸಹ ಅದ್ರಲ್ಲಿ ಪ್ರಯೋಜನ ಇಲ್ಲ ಅಲ್ವಾ, ನಮ್ಗೆ ಅಷ್ಟು ಅನುಮಾನ ಇದ್ರೆ. ಸೊ ಶ್ರದ್ಧೆ ಇಲ್ದಿರುವಂತಹ ಪೂಜೆಗೆ ಯಾವುದೇ ಒಂದು ಅರ್ಥ ಅನ್ನೋದು ಇಲ್ಲ ಅಲ್ವಾ. ಸೊ ಅದಕ್ಕೋಸ್ಕರ ಇಲ್ಲಿ ಆ ಒಂದು ಶ್ಲೋಕನೂ ಸಹ ನಮ್ಗೆ ಹೇಳ್ತಾ ಇದೆ ಭಗವಂತ. ಹರೇ ಕೃಷ್ಣ, ಪ್ಲೀಸ್ ಮ್ಯೂಟ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಸತ್ಯಂ ಪರಂ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಮತ್ತೆ ತ್ರಿಸತ್ಯಂ ಅಂತ ಹೇಳ್ತಾ ಇದ್ದಾರೆ. ತ್ರಿಸತ್ಯಂ ಅಂತಂದ್ರೆ ಇವಾಗ 3 ಕಾಲದಲ್ಲೂ ಸಹ ಅವರು ಇರ್ತಾರೆ. ಇವಾಗ ನಾವು ಇವಾಗ ಲಯದ ಸಮಯದಲ್ಲಿ ನಾವ್ ಇರ್ಲಿಕ್ಕೆ ಆಗೋದಿಲ್ಲ ಅಲ್ವಾ, ನಾವು ಸೃಷ್ಟಿಗಿನ್ನ ಮೊದ್ಲು ನಾವ್ ಇರ್ಲಿಕ್ಕೆ ಆಗೋದಿಲ್ಲ ಅಲ್ವಾ. ಆದ್ರೆ ಭಗವಂತ ಅವರು ಸೃಷ್ಟಿಗಿನ ಮೊದ್ಲು, ಮತ್ತೆ ಸೃಷ್ಟಿ ಸಮಯದಲ್ಲಿ, ಮತ್ತೆ ಸೃಷ್ಟಿ ನಾಶ ಆದಾಗ್ಲೂ ಸಹ ಅವರು ಇರ್ತಾರೆ. ಸೊ ಇದನ್ನೇ ನಮ್ಗೆ ಚತುಶ್ಲೋಕಿ ಭಾಗವತದಲ್ಲಿ ನಮ್ಗೆ
ಹೇಳ್ತಾರೆ. ಸೊ ಈ ಶ್ಲೋಕನೂ ಸಹ ತುಂಬಾ ಮುಖ್ಯವಾದಂತಹ ಶ್ಲೋಕ. ಭಾಗವತದ 2ನೇ ಕ್ಯಾಂಟುವಿನ 9ನೇ ಅಧ್ಯಾಯದ 33ನೇ ಶ್ಲೋಕ. 33, 34, 35, 36 ಈ 4 ಚತುಶ್ಲೋಕಿ ಭಾಗವತಂ ಅಂತ ಕರೀತಾರೆ. ನಮ್ಗೆ ಹೇಗೆ ಚತುಶ್ಲೋಕಿ ಭಗವದ್ಗೀತಾ ಇತ್ತೋ ಅದೇ ತರನೇ ಇಲ್ಲಿ ಭಾಗವತಂ ಅಂತ ಹೇಳ್ಬಿಟ್ಟು ಚತುಶ್ಲೋಕಿ ಭಾಗವತಂ ಗೀತೆಗಳಿದೆ, ಅಂದ್ರೆ ಶ್ಲೋಕಗಳಿದೆ 4. ಅದು ದೇವೋತ್ತಮ ಪರಮ ಪುರುಷರಿಂದ ನೇರವಾಗಿ ಅದು ಬ್ರಹ್ಮನಿಗೆ ಹೇಳಿರೋದು. ಆ 1ನೇ ಶ್ಲೋಕದಲ್ಲಿ ಅದನ್ನೇ ಅವರು ಹೇಳ್ತಾ ಇದ್ದಾರೆ. ಅಂದ್ರೆ ಕೃಷ್ಣ ಬ್ರಹ್ಮದೇವನಿಗೆ ಹೇಳ್ತಾ ಇದ್ದಾರೆ, ಸೊ ನಾನು ಇವಾಗ ಸೃಷ್ಟಿಯ ಮೊದಲು ಇದ್ದವನು ನಾನು, ಇವಾಗ ಸೃಷ್ಟಿಯ ಸಮಯದಲ್ಲಿ ನೀನ್ ಏನನ್ನ ನೋಡ್ತಾ ಇದೀಯಾ ಇವಾಗ್ಲೂ ಸಹ ಇರೋದು ನಾನು, ಮತ್ತೆ ಸೃಷ್ಟಿಯ ನಂತರ ಅದು ನಾಶ ಆದ್ಮೇಲೂ ಸಹ ಇರೋನು ನಾನೇ ಅಂತ ಹೇಳ್ಬಿಟ್ಟು ಅಹಂ ಏವಾಸಂ ಏವಾಗ್ರೆ ಅಂತ ಹೇಳ್ಬಿಟ್ಟು ಆ ಶ್ಲೋಕ ಬರುತ್ತೆ. ಸೊ ಆ ಶ್ಲೋಕದಲ್ಲೂ ಸಹ ನಮ್ಗೆ ತಿಳಿಸಿಕೊಡ್ತಾ ಇದೆ ತ್ರಿಸತ್ಯಂ, ಅಂದ್ರೆ ಅವರು ಆ 3 ಸಮಯದಲ್ಲಿ ಇರೋಂತಹ ಸತ್ಯ ಅವರೇ. ಇವಾಗ ನಾವ್ ಆತರ ಹೇಳ್ಕೊಳ್ಲಿಕ್ಕೆ ಆಗೋದಿಲ್ಲ, ಎಲ್ಲಾ ಸಮಯದಲ್ಲಿ ನಾನು ಇರ್ತೀನಿ ಅಂತ ಹೇಳ್ಬಿಟ್ಟು ನಾವು ಹೇಳಕ್ ಆಗಲ್ಲ, ಆದ್ರೆ ಭಗವಂತ ಮಾತ್ರ ಹೇಳಿಕ್ಕೆ ಸಾಧ್ಯ. ಸೊ ಅದನ್ನ ಇಲ್ಲಿ ದೇವತೆಗಳು ಆ ಒಂದು ಪದವನ್ನ ಉಪಯೋಗಿಸಿ ಅವರು ಕೊಂಡಾಡ್ತಾ ಇದ್ದಾರೆ, ಹೊಗಳ್ತಾ ಇದ್ದಾರೆ. ಸೊ ತ್ರಿಸತ್ಯಂ, ಈ ವಿಶ್ವಾಭಿವ್ಯಕ್ತಿಯ ಸೃಷ್ಟಿಗೆ ಮೊದಲು, ಅದರ ಸ್ಥಿತಿಯ ಕಾಲದಲ್ಲಿ, ಅದರ ಪ್ರಳಯದ ಅನಂತರ ಕೂಡ ಸದಾ ಪರಾತ್ಪರ ಸತ್ಯನಾಗಿ ಉಪಸ್ಥಿತನಾಗಿರುವ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸತ್ಯಸ್ಯ, ಪರಾತ್ಪರ ಸತ್ಯನಾದ ಕೃಷ್ಣನಿಂದ ಉದ್ಭೂತವಾದ ಸಕಲ ಸಾಪೇಕ್ಷ ಸತ್ಯಗಳ. ಸೊ ಇವಾಗ ಸತ್ಯಸ್ಯ, ಸೊ ಇವಾಗ ನಮ್ಗೆ ಎಷ್ಟೊಂದು ಸತ್ಯಗಳು ಗೊತ್ತು, ಅದು ತಪ್ಪಲ್ಲ ಅಲ್ವಾ. ಇವಾಗ ನಮ್ಗೆ ನಮ್ ತಂದೆ ತಾಯಿಗಳಿದ್ದಾರೆ, ಅದು ಸತ್ಯ, ನಾವ್ ಯಾರು ತಪ್ಪಂತ ಹೇಳಕ್ ಆಗಲ್ಲ. ಆದ್ರೆ ಆ ನಮ್ಮ ನಿಜವಾದ ತಂದೆ ತಾಯಿ ಯಾರು ಅಂತ ನಾವು ಹುಡುಕೊಂಡು ಹೋದಾಗ ಏನಾಗತ್ತೆ, ಅದು ಕೃಷ್ಣನಲ್ಲಿ ಅದು ಕೊನೆಗೊಳ್ಳುತ್ತೆ ಅಲ್ವಾ. ಸತ್ಯಸ್ಯ ಸತ್ಯ, ಸತ್ಯಕ್ಕಿನ್ನ ಸತ್ಯ ಅಲ್ವಾ, ಮೂಲ ಸತ್ಯ ಅದು ಭಗವಂತ ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ ದೇವತೆಗಳು ಭಗವಂತನನ್ನ ಕೊಂಡಾಡ್ತಾ ಇದ್ದಾರೆ ಅವರು. ಯೋನಿಂ, ಸರಿ, ಯೋನಿಂ, ಸತ್ಯಸ್ಯ ಯೋನಿಂ ಕಾರಣನಾದ. ಸೊ ಸತ್ಯಸ್ಯ ಯೋನಿಂ, ಓಕೆ ಒಂದೇ ಒಂದು ನಿಮಿಷ. ಸೊ ಯೋನಿಂ ಅಂದ್ರೆ ಕಾರಣನಾದ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ನಿಹಿತಂ, ಪ್ರವೇಶಿಸಿದ, ಚ ಮತ್ತು ಸತ್ಯೆ, ಈ ಐಹಿಕ ಜಗತ್ತನ್ನು ಸೃಷ್ಟಿಸುವ ಮೂಲಾಂಶಗಳಲ್ಲಿ, ಅವುಗಳೆಂದರೆ ಪಂಚಭೂತಗಳು, ಪೃಥ್ವಿ, ಆಪ್, ತೇಜಸ್, ವಾಯು ಮತ್ತು ಆಕಾಶ. ಸತ್ಯಸ್ಯ ಸತ್ಯ ಎಂದು ಒಪ್ಪಿಕೊಂಡ ಎಲ್ಲದರ, ಸೊ ನಾವೇನು ಸತ್ಯ ಅಂತ ಒಪ್ಕೊಂಡಿದೀವೋ ಎಲ್ಲದರ ಸತ್ಯ, ಮೂಲ ಸತ್ಯ ಭಗವಂತ. ಮತ್ತೆ ಯೋನಿ ಅಂದ್ರೆ ಅವರು ಎಲ್ಲದರಲ್ಲಿ, ಅಂದ್ರೆ ಯೋನಿ ಅಂತಂದ್ರೆ ಸೋರ್ಸ್, ಯಾವ್ದರ ಮೂಲ ನಾವು ನೋಡಿದ್ರು ಸಹ ಅದು ಭಗವಂತನೇ. ಇವಾಗ ನಮ್ಗೆ ನಾವು ತಿನ್ನೋ ಆಹಾರವನ್ನ ನಾವು ನೋಡಿದ್ರೆ ಅದು ಹೌದು ನಮ್ಗೆ ಬೇಳೆ ಕಾಳು ಅಂತ ನಾವ್ ಅನ್ಕೋತೀವಿ, ಆದ್ರೆ ಅದು ಎಲ್ಲಿಂದ ಬರ್ತಾ ಇದೆ ಅದು, ಸೊ ಅದು ನಾವು ಇವಾಗ ರೈತ ಬೆಳೆಯುವಂತಹ ಬೆಳೆಯಿಂದ ಬರ್ತಾ ಇದೆ. ಸೊ ಅದಕ್ಕೆ ಕಾರಣ ಏನು, ಸೊ ಅದಕ್ಕೆ ಸೂರ್ಯನ ಬೆಳಕು ಬೇಕು, ನೀರೆಲ್ಲ ಬೇಕು ಅಲ್ವಾ. ಸೊ ಮತ್ತೆ ಆ ನೀರು, ಆ ಸೂರ್ಯನಿಗೆ ಕಾರಣ ಯಾರು ಅಂತ ನಾವು ಹುಡುಕೊಂಡು ಹೋದ್ರೆ ಅದು ಅದರ ಮೂಲ ಕಾರಣ ಭಗವಂತ ಅಂತ ಹೇಳ್ಬಿಟ್ಟು ನಮ್ಗೆ ಗೊತ್ತಾಗುತ್ತೆ. ಸೊ ಯಾವ್ದ್ರದ್ದೇ ನೀವು ಮೂಲ ಕಾರಣ ಹುಡ್ಕೊಂಡು ಹೋದ್ರೂ ಸಹ ಅದು ಭಗವಂತ ಅಂತ ಹೇಳ್ಬಿಟ್ಟು ಅರ್ಥ ಆಗತ್ತೆ. ಸೊ ಸತ್ಯಸ್ಯ ಸತ್ಯ ಎಂದು ಒಪ್ಪಿಕೊಂಡ ಎಲ್ಲದರ ಸತ್ಯಂ, ಮೂಲ ಸತ್ಯವಾದ ಪ್ರಭುವಾದ, ಋತ ಸತ್ಯ ನೇತ್ರಂ, ಪ್ರಸನ್ನಕರವಾದ ಸತ್ಯವೆಲ್ಲದರ ಮೂಲನಾದ. ಸೊ ಯಾವ್ದೆಲ್ಲನೂ ಸಹ ಅದು ಅಂದ್ರೆ ಒಳ್ಳೇದಿರುತ್ತೆ, ಸೊ ಪ್ರಸನ್ನವಾಗಿರುತ್ತೆ, ಸೊ ಅದ್ರ ಎಲ್ಲದರ ಮೂಲ ಭಗವಂತ. ಸೊ ಅದನ್ನ ಇಲ್ಲಿ ದೇವತೆಗಳು ಹೇಳ್ತಾ ಇದ್ದಾರೆ. ಸತ್ಯ ಆತ್ಮಕಂ, ಪ್ರಭುವಿಗೆ ಸಂಬಂಧಿಸಿದೆಲ್ಲವೂ ಸತ್ಯವಾಗಿದೆ. ಸೊ ಅಂದ್ರೆ ಇವಾಗ ಭಗವಂತ ಸತ್ ಚಿತ್ ಆನಂದ ಸ್ವರೂಪಿ. ಸೊ ಇವಾಗ ಭಗವಂತನ ದೇಹ ಅದನ್ನು ಸಹ ಸತ್ಯ. ಸೊ ಸತ್ ಚಿತ್ ಆನಂದ ಸ್ವರೂಪಿ. ಸೊ ಭಗವಂತನ ಜ್ಞಾನ ಮತ್ತೆ ಭಗವಂತ ಆಹ್ಲಾದಕರವಾಗಿರೋದು ಎಲ್ಲವೂ ಸಹ ಸತ್ಯವಾಗಿರೋದು. ಆದ್ರೆ ನಮ್ಗೆ ಭೌತಿಕ ಪ್ರಪಂಚದಲ್ಲಿ ಎಲ್ಲವೂ ಸಹ ಸತ್ಯ ಇಲ್ಲ ಅಲ್ವಾ. ಸೊ ಎಷ್ಟೊಂದನ್ನ ನಾವು ಏನು ಅದು ನಾವು ನಮ್ ಭ್ರಮೆಗೆ ಒಳಗಾಗ್ತಾ ಇರ್ತೀವಿ. ನಾವು ಇಲ್ಲಿ ನಡೀತಾ ಇರೋದು ಮತ್ತೆ ನಾವ್ ಏನೆಲ್ಲ ಅನುಭವಿಸ್ತಾ ಇದೀವೋ ಅದೆಲ್ಲವೂ ಸಹ ಅದು ಸತ್ಯ ಅಥವಾ ಪರಮ ಸತ್ಯ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಭಗವಂತನಿಗೆ ಏನೆಲ್ಲ ಸಂಬಂಧಪಟ್ಟಿರುತ್ತೋ ಅದೆಲ್ಲವೂ ಸಹ ಪರಮ ಸತ್ಯ ಆಗಿರುತ್ತೆ. ಭಗವಂತನ ದೇಹ ಸತ್ಯ, ಆತನ ಜ್ಞಾನ ಸತ್ಯ ಮತ್ತು ಆತನ ಆನಂದ ಸತ್ಯ. ತ್ವಾಂ, ನಿನ್ನನ್ನು ಪ್ರಭುವೆ ಶರಣಂ, ನಮ್ಮ ಪೂರ್ಣ ಶರಣಾಗತಿಯನ್ನು ಅರ್ಪಿಸುತ್ತಾ, ಪ್ರಪನ್ನಾಹ, ನಾವು ಸಂಪೂರ್ಣವಾಗಿ ನಿನ್ನ ರಕ್ಷಣೆಯ ಅಡಿಯಲ್ಲಿ ಇರುವೆವು. ಸೊ ಇಲ್ಲಿ ನಮ್ಗೆ ಏನನ್ನ ಹೇಳ್ತಾ ಇದಾರೆ, ಶರಣಂ. ಸೊ ನಾವು ಭಗವಂತನಿಗೆ ನಾವಿಲ್ಲಿ ಶರಣ ಆಗ್ಬೇಕು. ಇಲ್ಲಿ ದೇವತೆಗಳು ನೋಡಿ ಅಂತಹ ಭಗವಂತನಿಗೆ, ಆ ಪರಮ ಸತ್ಯನಾದಂತಹ ಭಗವಂತನಿಗೆ ಇಲ್ಲಿ ಶರಣ ಆಗ್ತಾ ಇದ್ದಾರೆ. ಸೊ ನಾವ್ ಇದನ್ನ ನಾವೇನ್ ತಿಳ್ಕೊಬೇಕಂದ್ರೆ, ಸತ್ಯವೃತಂ ಈ ಪದ ತುಂಬಾ ಮುಖ್ಯವಾದದ್ದು. ನೋಡಿ ಭಗವಂತ ಅವರ ಮಾತನ್ನ ಉಳಿಸ್ಕೊಳ್ಲಿಕ್ಕೋಸ್ಕರ ಅವ್ರಿವಾಗ ಬರ್ತಾ ಇದ್ದಾರೆ. ಆ ಒಂದು ದೇವಕಿಯ ಗರ್ಭದಲ್ಲಿ ಅವ್ರಿವಾಗ
ಪ್ರವೇಶವನ್ನ ಅವರು ಮಾಡ್ತಾ ಇದ್ದಾರೆ. ಅಂದ್ರೆ ಅವರು ಸತ್ಯವ್ರತ, ಅಂದ್ರೆ ಒಂದು ಮಾತನ್ನ ಕೊಟ್ಟಿದ್ದಾರೆ ಅವರು, ಯದಾ ಯದಾ ಹಿ ಧರ್ಮಸ್ಯ ಹೇಳಿದ್ದಾರೆ, ಪರಿತ್ರಾಣಾಯ ಸಾಧುನಾಂ ಹೇಳಿದ್ದಾರೆ, ಅದಕ್ಕೋಸ್ಕರ ಅವ್ರು ಇವಾಗ ಕಾಣಿಸ್ಕೊತಿದ್ದಾರೆ. ಅದೇ ತರ ನಾವುನು ಸಹ ನಮ್ಮ ಗುರುಗಳಿಗೆ ಇವಾಗ ನಾವು ವಚನವನ್ನ ಕೊಟ್ಟಿರ್ತೀವಿ. ಇವಾಗ ದೀಕ್ಷೆ ಸಮಯದಲ್ಲಿ ನಾವು ಈ ತರ ನಾವು ಜೀವನವನ್ನ ನಾವು ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಾವು ಮಾತನ್ನ ಕೊಟ್ಟಿರ್ತೀವಿ. ಸೊ ಅದಕ್ಕೆ ನಾವು ಬದ್ಧರಾಗಿರ್ಬೇಕು ಅಲ್ವಾ. ಅದನ್ನ ನಮ್ಗಿಲ್ಲಿ ಭಗವಂತನಿಂದ ನಾವಿಲ್ಲಿ ಕಲ್ತ್ಕೋಬೇಕಾಗಿರುವಂತಹ ಪಾಠ. ಮತ್ತೆ ಇಲ್ಲಿ ದೇವತೆಗಳು ಏನ್ ಮಾಡ್ತಾ ಇದಾರೆ, ಅಂತಹ ಭಗವಂತನನ್ನ ಅವರು ಇದನ್ನೆಲ್ಲ ಅರ್ಥ ಮಾಡ್ಕೊಂಡು ಅವ್ರನ್ನ ಸ್ತುತಿ ಮಾಡ್ತಾ ಇದ್ದಾರೆ. ಮತ್ತೆ ಅಂತಹ ಭಗವಂತನಿಗೆ ಶರಣಾಗ್ತಿದೀವಿ ಅಂತ ಹೇಳ್ತಾ ಇದ್ದಾರೆ ಅಲ್ವಾ. ನೋಡಿ ಇಲ್ಲಿ ಕಂಸನು ಸಹ ನಮ್ಗೆ ಗೊತ್ತಿರೋ ಹಾಗೇನೆ, ಅವ್ನಿಗೆ ಯಾವಾಗ ಇಲ್ಲಿ ದೇವಕಿ ಮಾತೆ ಅಷ್ಟು ಪ್ರಕಾಶಮಾನವಾಗಿ ಕಂಗೊಳಿಸ್ತಾ ಇರ್ತಾಳೋ ಅವಾಗ ಗೊತ್ತಾಗೋಗ್ಬಿಡುತ್ತೆ, ಅಂದ್ರೆ ದೇವೋತ್ತಮ ಪರಮ ಪುರುಷ ಬಂದಿದ್ದಾನೆ ಅಂತ ಹೇಳ್ಬಿಟ್ಟು ಗೊತ್ತಾಗೋಗುತ್ತೆ. ಅವನಿಗೆ ಅವತ್ತಿನಿಂದ ಅವ್ನು ಕುತ್ಕೊಂಡ್ರೆ, ನಿಂತ್ಕೊಂಡ್ರೆ, ಊಟ ಮಾಡಿದ್ರೆ, ಎದ್ರೆ, ಮಲಕೊಂಡ್ರೆ ಯಾವಾಗ್ಲೂ ಸಹ ಅವನಿಗೆ ಆ ಒಂದು ದೇವೋತ್ತಮ ಪರಮ ಪುರುಷ ಕೃಷ್ಣನ ನೆನಪೇ ಬರ್ತಾ ಇರುತ್ತೆ, ಸ್ಮರಣೆನೇ ಬರ್ತಿರುತ್ತೆ ಅಲ್ವಾ. ನೋಡಿ ಅವನು ಸಹ ಸ್ಮರಣೆ ಮಾಡ್ಕೋತಾ ಇದ್ದಾನೆ, ಆದ್ರೆ ಅದು ಅನುಕೂಲಕರವಾಗಿ ಅಲ್ಲ, ಅದು ಪ್ರತಿಕೂಲವಾಗಿ ಮಾಡ್ಕೋತಾ ಇದ್ದಾನೆ ಅಲ್ವಾ. ಆದ್ರೆ ಇಲ್ಲಿ ದೇವತೆಗಳು ಸಹ ಇಲ್ಲಿ ಭಗವಂತನ ಸ್ಮರಣೆಯನ್ನ ಮಾಡ್ತಿದ್ದಾರೆ, ಆದ್ರೆ ಅವರು ಅದನ್ನ ಅನುಕೂಲಕರವಾಗಿ, ಕೃಷ್ಣನಿಗೆ ಅನುಕೂಲಕರವಾಗಿ ಅವರು ಮಾಡ್ಕೋತಾ ಇದ್ದಾರೆ. ನೋಡಿ ಅಲ್ಲಿ ವ್ಯತ್ಯಾಸ ಆಗತ್ತೆ ಅಲ್ವಾ. ದೇವತೆಗಳು ಮತ್ತೆ ದಾನವರಿಗೆ ಅಲ್ಲೇ ವ್ಯತ್ಯಾಸ ಆಗೋದು. ಸೊ ಅವರು ಅನುಕೂಲಕರವಾಗಿ ಅವರು ಭಗವಂತನ ಸಂತೋಷಕ್ಕೋಸ್ಕರ ಅವರು ಪ್ರಾರ್ಥನೆಯನ್ನ ಮಾಡ್ಕೋತಾ ಇದ್ದಾರೆ. ಮತ್ತೆ ಅವರು ಶರಣಾಗ್ತಿದ್ದಾರೆ, ಭಗವಂತನ ಆ ಒಂದು ಸರ್ವೋಚ್ಚ ಸ್ಥಾನವನ್ನ ಅರ್ಥ ಮಾಡ್ಕೊಂಡ್ಮೇಲೆ ಅವರು ಶರಣಾಗ್ತಾ ಇದ್ದಾರೆ. ಸೊ ಪ್ರಭುಪಾದರು ಇದನ್ನ ನಮ್ಗೆ ತುಂಬಾ ಚೆನ್ನಾಗಿ ಅರ್ಥ ಮಾಡಿಸಿದ್ದಾರೆ ಭಾವಾರ್ಥದಲ್ಲಿ. ಸೊ ನೀವೆಲ್ಲಾನು ಇದನ್ನ ಓದಿದೀರಾ. ಸೊ ಇದು ತುಂಬಾ ಇಂಪಾರ್ಟೆಂಟ್ ಶ್ಲೋಕ ಇರೋದ್ರಿಂದ ಇವತ್ತೂ ಸಹ ಇದನ್ನೇ ನಾವು ತಿಳ್ಕೊಂತ ಹೋಗೋಣಂತೆ. ನಾನು ಬ್ರೀಫ್ ಆಗಿ ನಿಮ್ಗೆ ಹೇಳಿದೀನಿ, ನನಗೆ ಗೊತ್ತಿರೋ ಅಷ್ಟು. ಬಟ್ ಅದರ್ವೈಸ್ ತುಂಬಾ ಮುಖ್ಯವಾಗಿರುವಂತಹ ಶ್ಲೋಕ. ಸೊ ಇದನ್ನ ಯಾರಾದ್ರೂ ಅಂದ್ರೆ ಏನ್ ಹೇಳ್ತಾರೆ, ರಿಯಲೈಸ್ ಸೋಲ್ ಅವ್ರು ಯಾರಾದ್ರೂ ಹೇಳಿದ್ರೆ ಇದು ತುಂಬಾ ಚೆನ್ನಾಗಿ ನಮ್ಗೆ ಅರ್ಥ ಆಗುತ್ತೆ. ಅದೇ ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೋಬೇಕಾಗಿರುವಂತಹ ವಿಷಯಗಳು ತುಂಬಾನೇ ಇದರಲ್ಲಿ ಈ ಒಂದು ಶ್ಲೋಕದಲ್ಲಿ ಇದೆ. ಸೊ ಇಲ್ಲಿ ಭಾವಾರ್ಥದಲ್ಲಿ ಮೊದಲನೇ ಒಂದು ಪ್ಯಾರಾದಲ್ಲಿ ಏನನ್ನ ಹೇಳ್ತಾ ಇದ್ದಾರೆ, ದೇವೋತ್ತಮ ಪರಮಪುರುಷನು ಈ ಭೌತಿಕ ಜಗತ್ತಿನೊಳಗಾಗಲಿ ಅಥವಾ ಆಧ್ಯಾತ್ಮಿಕ ಜಗತ್ತಿನಲ್ಲಾಗಲಿ ಇರತಕ್ಕ ಸತ್ಯ ವಸ್ತುವೆಂದು ದೇವತೆಗಳು ಅಥವಾ ಭಕ್ತರು ಸರಿಯಾಗಿ ಚೆನ್ನಾಗಿ ತಿಳಿದಿರುತ್ತಾರೆ. ನೋಡಿ ಇಲ್ಲಿ ಸತ್ಯ ಅಂತಂದ್ರೆ ಅದು ಭಗವಂತ ಅಂತ ಹೇಳ್ಬಿಟ್ಟು ದೇವತೆಗಳು ಮತ್ತೆ ಭಗವಂತನ ಭಕ್ತರು ಅರ್ಥ ಮಾಡ್ಕೊಂಡಿರ್ತಾರೆ ಅಲ್ವಾ. ಇಲ್ಲಿ ನಾವು ಎಷ್ಟೊಂದು ನಾವು ನೋಡ್ತಿರೋದೆಲ್ಲ ಸತ್ಯನೇ ಇದೆ ಅಲ್ವಾ. ಆದ್ರೆ ಆ ಒಂದು ಪರಮ ಸತ್ಯ, ಆ ಭಗವಂತನಿಗೆ ಸಂಬಂಧಪಟ್ಟಿರೋದೆಲ್ಲನೂ ಸಹ ಪರಮ ಸತ್ಯ ಅಂತ ಹೇಳ್ಬಿಟ್ಟು ದೇವತೆಗಳು ಮತ್ತೆ ಅವನ ಭಕ್ತರು ತಿಳ್ಕೊಂಡಿರ್ತಾರೆ. ಆದ್ರಿಂದ ಶ್ರೀಮದ್ ಭಾಗವತವು ಓಂ ನಮೋ ಭಗವತೆ ವಾಸುದೇವಾಯ ಸತ್ಯಂ ಪರಂ ಧೀಮಹಿ ಎಂಬ ಶಬ್ದಗಳೊಂದಿಗೆ ಪ್ರಾರಂಭವಾಗುತ್ತದೆ. ವಾಸುದೇವನಾದ ಕೃಷ್ಣನು ಪರಮಸತ್ಯ ಸ್ವರೂಪನು ಘೋಷಿಸಿರುವಂತೆ ಅವನನ್ನು ಪರಮವೆನಿಸುವ ವಿಧಾನದಿಂದ ಸಮೀಪಿಸಬಹುದು ಅಥವಾ ತಿಳಿದುಕೊಳ್ಳಬಹುದು. ನಾವಿವಾಗ ಭಗವಂತನನ್ನ ಅರ್ಥ ಮಾಡ್ಕೋಬೇಕಂತಂದ್ರೆ ಯಾವ ವಿಧಾನವನ್ನ ಹೇಳಿದರೆ ಭಗವಂತ, ಯಾವ ವಿಧಾನ ಹೇಳಿದರೆ? ಹರೇ ಕೃಷ್ಣ. ಭಕ್ತಿಯಿಂದ, ಶ್ರದ್ಧೆಯಿಂದ. ಭಕ್ತಿಯಿಂದ ಮಾತ್ರ ನಾವು ತಿಳ್ಕೊಳ್ಲಿಕ್ಕೆ ಸಾಧ್ಯ ಅಲ್ವಾ. ಇಲ್ಲ ನನ್ಗೆ ಆ ಭಕ್ತಿ ಇಷ್ಟ ಇಲ್ಲ, ನಾನು ಬೇರೆ ಒಂದು ಮಾರ್ಗದಿಂದ ತಿಳ್ಕೊತೀನಿ ಅಂತಂದ್ರೆ ಅದು ಸಾಧ್ಯ ಇಲ್ಲ. ಭಗವಂತ ಏನನ್ನ ಹೇಳಿದಾರೋ, ಭಗವಂತ ಘೋಷಿಸಿದಾನೆ, ಆ ಒಂದು ವಿಧಾನದಿಂದ ಮಾತ್ರನೇ ನಾವು ಅವನನ್ನ ತಿಳ್ಕೊಬಹುದು ಅಥವಾ ಅವನ ಸಮೀಪಿಸ್ಬೋದು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದಾರೆ. ಭಕ್ತ್ಯಾ ಮಾಂ ಅಭಿಜಾನಾತಿ ಯಾವಾನ್ ಯಶ್ಚಾಸ್ಮಿ ತತ್ವತಃ ಅಲ್ವಾ. ಗೀತೆ 18.55 ಹೇಳಿರೋ ಹಾಗೇನೆ. ಸೊ ನಾವು ಭಕ್ತ್ಯಾ ಮಾಂ ಅಭಿಜಾನಾತಿ, ಸೊ ನಾವು ಭಕ್ತಿಯಿಂದ ಮಾತ್ರನೇ ಭಗವಂತನ ನಾವು ಅರ್ಥ ಮಾಡ್ಕೊಳ್ಲಿಕ್ಕೆ ಸಾಧ್ಯ. ಅವರ ಒಂದು ಏನು ಸೀಕ್ರೆಟ್ ಅನ್ನ ನಾವು ಪ್ರವೇಶ ಮಾಡ್ಲಿಕ್ಕೆ ಸಾಧ್ಯ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಪರಮ ಸತ್ಯವನ್ನ ಅರಿಯಲು ಭಕ್ತಿ ಅಥವಾ ಭಕ್ತಿ ಸೇವೆಯು ಏಕೈಕ ಮಾರ್ಗವಾಗಿದೆ. ಆದುದರಿಂದಲೇ ದೇವತೆಗಳು ರಕ್ಷಣೆಗಾಗಿ ಪರಮ ಸತ್ಯನಿಗೆ ಶರಣಾಗುತ್ತಾರೆ. ಸೊ ನಮ್ಗೆ ಕೃಷ್ಣ ಬೇಕು ಅಂತಂತಂದ್ರೆ ನಾವು ಭಕ್ತಿ ಮಾರ್ಗ ಮೂಲಕವಾಗಿ ಅಷ್ಟೇ ನಾವು ಅವನನ್ನ ಸಮೀಪಿಸಬಹುದು. ಇದನ್ನ ದೇವತೆಗಳು ಅರ್ಥ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಅವರು ದೇವೋತ್ತಮ ಪರಮ ಪುರುಷನಿಗೆ ಅವರು ಶರಣಾಗಿದ್ದಾರೆ. ಅವರು ಸಾಪೇಕ್ಷ ಸತ್ಯಕ್ಕಲ್ಲ. ಸೊ ಸಾಪೇಕ್ಷ ಸತ್ಯ ಅಂತಂದ್ರೆ ಏನರ್ಥ? ಸಾಪೇಕ್ಷ ಸತ್ಯ ಅಂದ್ರೆ ಏನರ್ಥ? ಭಗವಂತನ ಒಟ್ಟಿಗೆ ಮರ್ಜ್ ಆಗೋದು. ಅದು ನೀವು ಮುಕ್ತಿದ ಅದು ಹೇಳ್ತಿದ್ರಲ್ಲ, ಮತ್ತೆ ಅದೇ ಸತ್ಯಕ್ಕೆ. ಸೊ ಸಾಪೇಕ್ಷ ಸತ್ಯ ಅಂತಂದ್ರೆ ಇವಾಗ ನಾನ್ ಇವಾಗ ತುಂಬಾ ಶ್ರೀಮಂತಳಿರ್ಬೋದು ಅಂದ್ರೆ ಅದು ಸತ್ಯನೇ, ಇಲ್ಲ ಅಂತಲ್ಲ, ಶ್ರೀಮಂತಳ ಇರ್ಬೋದು. ಆದ್ರೆ ಇವಾಗ ಇನ್ನೊಬ್ಬ ವ್ಯಕ್ತಿ ಬರ್ತಾನೆ, ಅವನು ನನಗಿನ್ನ ಶ್ರೀಮಂತ ಇರ್ತಾನೆ. ಅವಾಗ ಏನಾಗುತ್ತೆ, ನಾನ್ ಅವಾಗ ಶ್ರೀಮಂತಳು ಅಂತ ಹೇಳ್ಲಿಕ್ಕೆ ಆಗಲ್ಲ, ಅದು ಪರಮ ಸತ್ಯ ಆಗಲ್ದಿಲ್ಲ. ಯಾಕಂದ್ರೆ ನನಗಿನ್ನ ಇನ್ನೊಬ್ರು ಶ್ರೀಮಂತ ಇದ್ದಾರೆ. ಆದ್ರೆ ಭಗವಂತ ಆತರ ಅಲ್ಲ ಅಲ್ವಾ. ಸೊ ಭಗವಂತನ ಏನೆಲ್ಲ ಆ ಒಂದು 6 ಷಡ್ಐಶ್ವರ್ಯಗಳಿದೆಯೋ ಅದೆಲ್ಲಾನು ಸಹ 100% ಇದೆ, ಪರಿಪೂರ್ಣವಾಗಿದೆ.
ಅದಕ್ಕೆ ಅವರು ಪರಮ ಸತ್ಯ ಅಲ್ವಾ. ಸೊ ಅದು ಯಾವುದೇ ಒಂದು ಕಾಲಕ್ಕೂ ಸಹ ಅದು ಸತ್ಯ ಇರುತ್ತೆ. ಆದ್ರೆ ಇವಾಗ ಆ ಈ ಈ ಒಂದು ಭೌತಿಕ ಪ್ರಪಂಚದಲ್ಲಿ ಇರೋದೆಲ್ಲನೂ ಸಹ ಆತರ ಪರಮ ಸತ್ಯ ಆಗ್ಲಿಕ್ಕೆ ಆಗೋದಿಲ್ಲ. ಅದು ಸಾಪೇಕ್ಷ ಸತ್ಯ ಆಗುತ್ತೆ. ಈ ಸಮಯಕ್ಕೆ ಮಾತ್ರನೇ ಅದೊಂದು ಸತ್ಯ ಇರ್ಬೋದು. ಆದ್ರೆ ನಾಳೆಗೆ ಅದು ಸತ್ಯ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಸೊ ಅದನ್ನ ಇಲ್ಲಿ ಸಾಪೇಕ್ಷ ಅಂತ ಹೇಳ್ಬಿಟ್ಟು ಅರ್ಥ ಮಾಡ್ಕೋಬೇಕಾಗಿರೋದು. ಸೊ ಇವಾಗ ಬೇರೆ ಬೇರೆ ದೇವತೆಗಳನ್ನ ಆರಾಧಿಸುವ ವ್ಯಕ್ತಿಗಳಿದ್ದಾರೆ. ಆದರೆ ಪರಮಸತ್ಯನಾದ ಕೃಷ್ಣನು ಭಗವದ್ಗೀತೆಯಲ್ಲಿ ಘೋಷಿಸಿರುವುದು ಹೀಗಿದೆ ಅಲ್ವಾ. ಸೊ ಇವಾಗ ಹೌದು, ನಾವಿವಾಗ ಬೇರೆ ದೇವತೆಗಳನ್ನ ಪೂಜೆ ಮಾಡಿದ್ರು ಸಹ ಅವ್ರು ನಮ್ಗೆ ವರವನ್ನ ಕೊಡ್ತಾರೆ. ನಮ್ಗೆ ಏನನ್ನ ಬೇಕೋ ಅದನ್ನ ನಾವು ಪಡ್ಕೋಬಹುದು. ಆದ್ರೆ ಭಗವಂತ ಭಗವದ್ಗೀತೆಯಲ್ಲಿ ಏನನ್ನ ಹೇಳಿದ್ದಾರೆ, ಸೊ ಯಾರು ಅಲ್ಪ ಮೇಧಸ, ಯಾರು ಕಡಿಮೆ ಬುದ್ಧಿಯವರು ಇರ್ತಾರೋ ಅವ್ರು ಮಾತ್ರನೇ ದೇವತೆಗಳಿಗೆ ಹೋಗಿ ಅವರು ಪೂಜೆ ಮಾಡ್ತಾರೆ, ಶರಣಾಗ್ತಾರೆ ಅಂತ ಹೇಳಿದ್ದಾರೆ. ಅಂದ್ರೆ ಶರಣಾಗ್ಬೇಕು ಅಂದ್ರೆ ನಾವು ದೇವೋತ್ತಮ ಪರಮಪುರುಷನಿಗೆ ಶರಣಾಗ್ಬೇಕು ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಸೊ ಮತ್ತೆ ಇನ್ನೇನಾಗತ್ತೆ, ನಾವು ದೇವತೆಗಳ ಪೂಜೆಯನ್ನ ಮಾಡಿದ್ರೆ ಅವ್ರು ಕೊಡುವಂತಹ ವರಗಳು ಅದು ಶಾಶ್ವತವಾಗಿರುತ್ತಾ? ಇಲ್ಲ. ಇಲ್ಲ ಅಲ್ವಾ. ಅದು ಆ ಸಮಯಕ್ಕೆ ಅದು ಉಪಯೋಗ ಆಗ್ಬೋದು. ಆದ್ರೆ ಅದು ನಮ್ಗೆ ಒಂದು ಶಾಶ್ವತವಾದಂತಹ ಒಂದು ಸಹಾಯವನ್ನ ಅದು ಶ್ರೇಯಸ್ಸನ್ನ ನಮಗೆ ಉಂಟು ಮಾಡೋದಿಲ್ಲ ಅಲ್ವಾ. ಶ್ರೇಯಸ್ಕರ ಪ್ರೇಯಸ್ಕರ ಅಂತ ನೀವು ಕೇಳಿದಿರಲ್ವಾ. ಸೊ ಅದು ಪ್ರೇಯಸ್ಸನ್ನ ಉಂಟು ಮಾಡಬಹುದು, ಆದ್ರೆ ಅದು ಶ್ರೇಯಸ್ಸನ್ನ ಉಂಟು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ದೇವತೆಗಳು ಕೊಟ್ಟಿರುವಂತಹ ವರ. ಅದಕ್ಕೆ ಎಷ್ಟೊಂದು ನಾವು ಎಕ್ಸಾಂಪಲ್ ಅನ್ನು ಸಹ ನಾವು ನೋಡಿದೀವಿ ಅಲ್ವಾ. ಇವಾಗ ಹಿರಣ್ಯಕಶ್ಯಪನು ಸಹ ಎಷ್ಟು ಉಗ್ರ ತಪಸ್ ಮಾಡ್ದ, ಆದ್ರೆ ಅವನು ಬ್ರಹ್ಮನನ್ನ ಕುರಿತು ತಪಸ್ ಮಾಡಿದ್ದಕ್ಕೆ ಅವನಿಗೆ ಒಂದು ಶಾಶ್ವತವಾದಂತಹ ಒಂದು ವರ ಸಿಗ್ಲಿಲ್ಲ. ಆದ್ರೆ ಧ್ರುವ ಮಹಾರಾಜ ಅವ್ರಿಗೆ ಇಚ್ಛೆ ಇದ್ದಿದ್ದು ಭೌತಿಕ ಇಚ್ಛೆನೇ ಇದ್ರೂ ಸಹ ಅವರು ದೇವೋತ್ತಮ ಪರಮಪುರುಷನಿಗೆ ಕುರಿತು ಅವರು ತಪಸ್ ಮಾಡಿದ್ದಕ್ಕೆ ಅವರಿಗೆ ಒಂದು ಶಾಶ್ವತವಾದಂತಹ ಒಂದು ವರ ಅವರಿಗೆ ಸಿಗುತ್ತೆ. ಸೊ ಅದಕ್ಕೆ ನಾವು ಇವಾಗ ಶರಣ ಆಗ್ಬೇಕು ಅಂತಂದ್ರೂ ಸಹ ಅವ್ರು ಕೊಡೋ ಅದರಿಂದ ಬರುವಂತಹ ಫಲನೂ ಸಹ ಅದು ಶಾಶ್ವತವಾಗಿರ್ಬೇಕು. ಅಂತವ್ರಿಗೆ ನಾವು ಶರಣಾಗ್ಬೇಕಾಗತ್ತೆ. ಅದಕ್ಕೆ ಇಲ್ಲಿ ನಮ್ಗೆ ಪ್ರಭುಪಾದರು ಅರ್ಥ ಮಾಡಿಸ್ತಾ ಇದ್ದಾರೆ. ಸೊ ದೇವತೆಗಳ ಆರಾಧನೆಯು ಒಂದು ಸೀಮಿತ ಸಮಯಕ್ಕೆ ಉಪಯೋಗಕರವಾಗಿರಬಹುದು, ಆದರೆ ಪರಿಣಾಮವು ಅಂದರೆ ನಶ್ವರವಾಗಿರುತ್ತದೆ. ಅದಕ್ಕೆ ಒಂದು ಅಂತ್ಯ ಅಂತ ಇರುತ್ತೆ. ಈ ಭೌತಿಕ ಜಗತ್ತು ಶಾಶ್ವತವಲ್ಲ, ದೇವತೆಗಳು ಶಾಶ್ವತರಲ್ಲ, ಮತ್ತು ದೇವತೆಗಳಿಂದ ದೊರಕಿದ ವರಗಳು ಕೂಡ ಶಾಶ್ವತವಲ್ಲ ಅಲ್ವಾ. ಇವಾಗ ನಮ್ಗೆ ಈ ಭೌತಿಕ ಪ್ರಪಂಚನೂ ಶಾಶ್ವತ ಅಲ್ಲ ಅಂತ ಗೊತ್ತು, ದೇವತೆಗಳು ಸಹ ಶಾಶ್ವತರಲ್ಲ. ಅವ್ರು ಹೆಚ್ಚು ವರ್ಷಗಳ ಕಾಲ ಬದುಕಿರ್ಬೋದು ನಮ್ಗಿನ್ನ, ಆದ್ರೆ ಅವ್ರೂ ಸಹ ಶಾಶ್ವತರಲ್ಲ. ಮತ್ತೆ ಅವ್ರು ಕೊಡುವಂತಹ ವರಗಳೂ ಸಹ ಶಾಶ್ವತ ಅಲ್ಲ. ಹೋಗ್ಲಿ ಅವ್ರೇನಾದ್ರೂ ಡೈರೆಕ್ಟ್ ಆಗಿ ಕೊಡ್ತಾರ ನಮ್ಗೆ ವರವನ್ನ? ದೇವತೆಗಳು ಇಲ್ಲ. ಆ ವರವನ್ನ ಕೊಡ್ತಿರೋದು ಸಹ ನಮ್ಗೆ ಭಗವಂತನೇ ಕೊಡ್ತಾ ಇರೋದು. ಭಗವಂತನಿಗೆ ಮಾತ್ರನೇ ಸಾಧ್ಯ ಇರೋದು. ಅವರು ದೇವತೆಗಳ ಮೂಲಕ ನಮ್ಗೆ ವರವನ್ನ ಕೊಡಿಸ್ತಾರೆ. ನಮ್ಗೆ ಇವಾಗ ಯಾವ್ದಾದ್ರು ಒಂದು ದೇವತೆಯನ್ನ ಪೂಜೆ ಮಾಡ್ಬೇಕು ಅಂತ ಅನ್ಸಿದ ತಕ್ಷಣನೇ, ಇಚ್ಛೆ ಬಂದಿದ ತಕ್ಷಣ ಭಗವಂತ ಏನ್ ಮಾಡ್ತಾರೆ, ಅವರು ನಮ್ಗೆ ಇನ್ನ ಆ ಒಂದು ದೇವತೆಯ ಮೇಲೆ ಹೆಚ್ಚು ಶ್ರದ್ಧೆ ಬರತರ ಅವರೇ ಮಾಡೋದು. ಸೊ ಅವಾಗ ಏನಾಗುತ್ತೆ, ಆ ದೇವತೆಯ ಸಂಪ್ರೀತರಾಗಿ ನಮ್ಗೆ ವರವನ್ನ ಕೊಡ್ತಾರೆ. ಸೊ ಅಂದ್ರೆ ನಮ್ಗೆ ಈ ಒಂದು ವರ ಸಿಕ್ತಿರೋದು ಸಹ ಭಗವಂತನಿಂದನೇ ನಮ್ಗೆ ಸಿಗ್ತಾ ಇದೆ. ಸೊ ಅದಕ್ಕೋಸ್ಕರ ನಾವೇನ್ ಮಾಡ್ಬೇಕು, ಶಾಶ್ವತವಾದ ಸುಖಕ್ಕಾಗಿ ಹುಡುಕ್ಬೇಕೇ ಹೊರತು ಅನಿತ್ಯವಾದ ಸುಖಕ್ಕಲ್ಲ. ಸೊ ಸತ್ಯಂ ಪರಂ ಧೀಮಹಿ ಎಂಬ ಶಬ್ದಗಳು ಪರಮ ಸತ್ಯವನ್ನು ವ್ಯಕ್ತಿಯು ಹುಡುಕಬೇಕಲ್ಲದೆ ಅನಿತ್ಯವಾದ ಸುಖವನ್ನಲ್ಲ ಎಂಬುದನ್ನ ಸೂಚಿಸುತ್ತದೆ. ಯಾಕೆ ನಮ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ ಅಂದ್ರೆ, ಸೊ ನಾವು ಸಹ ಇಲ್ಲಿ ಏನನ್ನೇ ನಾವು ಹುಡುಕ್ಬೇಕಾದ್ರೂ ಸಹ ಆ ಪರಮ ಸತ್ಯವನ್ನೇ ನಾವು ಹುಡುಕ್ಬೇಕು. ಆ ವ್ಯಕ್ತಿ ಯಾರು, ಪರಮ ಸತ್ಯ ಆಗಿರುವಂತಹ ವ್ಯಕ್ತಿ ಯಾರು ಅಂತವ್ರನ್ನೇ ನಾವು ಇಲ್ಲಿ ಹುಡುಕ್ಬೇಕೇ ಹೊರತು ಅಶಾಶ್ವತವಾದದ್ದಲ್ಲ, ಅನಿತ್ಯವಾದದ್ದನ್ನಲ್ಲ ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ ಪ್ರಭುಪಾದರು ಅರ್ಥ ಮಾಡಿಸ್ತಾ ಇದ್ದಾರೆ. ಸೊ ಪ್ರಹ್ಲಾದ ಮಹಾರಾಜನು ಸಹ ನರಸಿಂಹದೇವನನ್ನ ಸ್ತುತಿ ಮಾಡ್ಬೇಕಾದ್ರೆ ಅವ್ರು ಏನಂತ ಹೇಳ್ತಾರೆ, ಬಾಲಸ್ಯ ನೇಹ ಶರಣಂ ಪಿತರೌ ನೃಸಿಂಹ ನಾರ್ತಸ್ಯ ಜಾಗದ ಮುದನ್ವತಿ ಮಜ್ಜತೋ ನೌಹೋ. ಸಾಮಾನ್ಯವಾಗಿ ಒಂದು ಮಗುವನ್ನು ರಕ್ಷಿಸತಕ್ಕವರನ್ನು ತಂದೆ ತಾಯಿಗಳೆಂದು ತಿಳಿಯಲಾಗಿದೆ, ಆದರೆ ಇದು ವಾಸ್ತವಿಕವಾಗಿ ನಿಜವಲ್ಲ. ನಿಜವಾದ ರಕ್ಷಕನು ದೇವೋತ್ತಮ ಪರಮಪುರುಷನಾಗಿರುತ್ತಾನೆ ಅಲ್ವಾ. ಇವಾಗ ನಾವ್ ಅನ್ಕೋತೀವಿ ನಮ್ಮನ್ನ ರಕ್ಷಣೆ ಮಾಡಿರೋದು ನಮ್ಮ ತಂದೆ ತಾಯಿಗಳು ಅಥವಾ ನಮ್ಮ ಬಂಧು ಬಾಂಧವರು ಅಂತ ನಾವ್ ಅನ್ಕೋತೀವಿ ಅಲ್ವಾ. ಆದ್ರೆ ನಿಜವಾಗಿ ರಕ್ಷಣೆ ಮಾಡೋರು ಯಾರು? ದೇವೋತ್ತಮ ಪರಮಪುರುಷ. ನಾವು ಕುರುಕ್ಷೇತ್ರ ಆ ಒಂದು ಯುದ್ಧದಲ್ಲೂ ನಾವು ನೋಡಿದ್ವಿ, ಕೌರವರ ಕಡೆ 11 ಅಕ್ಷೋಹಿಣಿ ಸೈನ್ಯ ಇದೆ, ಪಾಂಡವರ ಕಡೆ 7 ಅಕ್ಷೋಹಿಣಿ ಸೈನ್ಯ ಇದೆ ಅಲ್ವಾ. ಆದ್ರೆ ನಮ್ಗೆ ನಾವು ಸಾಮಾನ್ಯ ಒಂದು ಜ್ಞಾನದಲ್ಲಿ ನೋಡಿದಾಗ ನಮ್ಗೆ ಏನ್ ಅನ್ಸುತ್ತೆ, ಇವರೇ ಬಲಶಾಲಿಗಳು, ಸೊ ಇವ್ರಿಗೇನೆ ಜಯ ಆಗುತ್ತೆ ಅಂತ ನಾವ್ ಅನ್ಕೋತೀವಿ ಅಲ್ವಾ. ಆದ್ರೆ ಅವರ ಕಡೆ ಯಾರಿಲ್ಲ? ದೇವೋತ್ತಮ ಪರಮಪುರುಷ ಇಲ್ಲ ಅಲ್ವಾ. ಸೊ ಪಾಂಡವರ ಕಡೆ ಕಡಿಮೆ ಸೈನ್ಯ ಇದ್ರೂ ಸಹ ದೇವೋತ್ತಮ ಪರಮಪುರುಷ ಇದ್ದಾರೆ, ಅದಕ್ಕೇನೆ ಪಾಂಡವರಿಗೆ ಗೆಲುವು ಸಿಕ್ಕಿರೋದು. ಸೊ ಅದಕ್ಕೆ ನಿಜವಾದ ರಕ್ಷಕ ಯಾರು? ದೇವೋತ್ತಮ ಪರಮಪುರುಷ. ಅದಕ್ಕೆ ನಮ್ಗೆ ಏನಂತ ಹೇಳ್ತಾರೆ ಆಚಾರ್ಯರು, ಇವಾಗ ಹೇಗೆ ಅರ್ಜುನನ ರಥದ ಸಾರಥ್ಯವನ್ನ ಯಾರು ವಹಿಸಿದ್ದು? ದೇವೋತ್ತಮ ಪರಮಪುರುಷ ಅಲ್ವಾ. ಅದೇ ತರನೇ ಇವಾಗ ನಾವು ನಮ್ಮ ಭಗವಂತನ ನಮ್ಮ ಹೃದಯದಲ್ಲಿ ಕೂಡಿಸ್ಕೊಂಡು ನಾವು ಅವ್ರಿಗೆ ನಮ್ಮ ಒಂದು ಜೀವನದ ಸಾರಥ್ಯವನ್ನ ಕೊಟ್ರೆ ಏನಾಗುತ್ತೆ, ಖಂಡಿತ ನಮಗೂ ಸಹ ಯಶಸ್ಸು ಸಿಗುತ್ತೆ ಅಂತ ಹೇಳ್ಬಿಟ್ಟು ನಮ್ಗೆ ಆಚಾರ್ಯರು ಹೇಳ್ತಾರೆ.
ತಪ್ತಸ್ಯ ತತ್ ಪ್ರತಿವಿಧಿರ್ ಯಾ ಇಹಾಂಜ ಶ್ರೇಷ್ಠ ಸ್ಥಾವದ್ ವಿಭೋ ತನುಭೃತಾಂ ತ್ವದುಪೇಕ್ಷಿತಾನಾಂ. ಸೊ ಭಾಗವತ 7ನೇ ಸ್ಕಂದದಲ್ಲಿ ಬರುತ್ತೆ. ಸೊ ಇಲ್ಲಿ ಏನ್ ಹೇಳ್ತಾ ಇದಾರೆ, ದೇವೋತ್ತಮ ಪರಮ ಪುರುಷನಿಂದ ಉಪೇಕ್ಷಿತವಾದರೆ ಆ ಮಗುವು ತಂದೆ ತಾಯಿಗಳು ಎದುರಿಗಿದ್ದರೂ ದುಃಖವನ್ನು ಅನುಭವಿಸುವುದು. ವ್ಯಾಧಿಗ್ರಸ್ತ ವ್ಯಕ್ತಿಯು ಸರ್ವ ಔಷಧ ಸಹಾಯವಿದ್ದರೂ ಸಾಯುವನು. ಅಲ್ವಾ ನೋಡಿ, ಭಗವಂತ ಅವರು ರಾಕೆ ಕೃಷ್ಣ ಮಾರೆ ಕೃಷ್ಣ ರಾಕೆಕೆ ಅಲ್ವಾ. ಸೊ ಭಗವಂತ ನಮ್ಮನ್ನ ರಕ್ಷಣೆ ಮಾಡ್ಬೇಕು ಅಂತಂದ್ರೆ ಎಂತಹ ಒಂದು ಸಂದರ್ಭ ಇದ್ರೂ ಸಹ ಅವರು ನಮ್ಮನ್ನ ರಕ್ಷಣೆ ಮಾಡ್ತಾರೆ ಅಲ್ವಾ. ಸಾಯುವಂತ ಸ್ಥಿತಿಲಿ ಇದ್ರು ಸಹ ಅವ್ರು ನಮ್ಮನ್ನ ರಕ್ಷಣೆ ಮಾಡ್ತಾರೆ. ಆದ್ರೆ ಭಗವಂತ ಇಲ್ಲ ಇವ್ರನ್ನ ಉಳಿಸ್ಕೂಡುದು ಅಂತಂದ್ರೆ ಎಷ್ಟೇ ಅವ್ರಿಗೆ ಆಸ್ತಿ ಪಾಸ್ತಿ ಅಂತಸ್ತು ಎಲ್ಲ ಅನುಕೂಲ ಇದ್ರೂ ಸಹ ಆ ವ್ಯಕ್ತಿ ಉಳಿಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಇವಾಗ ನೋಡಿ, ಕೌರವರು ಗೆಲ್ಲಲಿಕ್ಕೆ ಆಗ್ಲಿಲ್ಲ. ಅಲ್ಲಿ ಅವ್ರ ತಂದೆ ತಾಯಿಗಳು ಇದ್ರು. ಧೃತರಾಷ್ಟ್ರ ಅವನು ಇವಾಗ ಮಹಾರಾಜನಾಗಿದ್ದ, ಆದ್ರೂ ಏನನ್ನು ಸಹ ಅವನು ಮಾಡ್ಲಿಕ್ಕೆ ಆಗ್ಲಿಲ್ಲ. ಹಿರಣ್ಯಕಶಿಪುನು ಅಷ್ಟೇ, ಪ್ರಹ್ಲಾದನನ್ನ ಎಷ್ಟು ರೀತಿಯಿಂದ ಅವನು ಸಾಯಿಸ್ಲಿಕ್ಕೆ ಹೋಗ್ತಾನೆ ಅಲ್ವಾ. ಆದ್ರೆ ಭಗವಂತನ ಒಂದು ನೆರವು ಕೃಪೆ ಅವನಿಗಿದ್ದಿದ್ರಿಂದ ಏನೇ ಮಾಡಿದ್ರು ಸಹ ಹಿರಣ್ಯಕಶಿಪುವಿಗೆ ತನ್ನ ಮಗನನ್ನ ಸಾಯಿಸ್ಲಿಕ್ಕೆ ಆಗ್ಲಿಲ್ಲ. ಅದೇ ತರ ಎಷ್ಟೇ ಏನು ಫೇಮಸ್ ಡಾಕ್ಟರ್ ಇದ್ರೂ ಸಹ ಅವರು ಒಬ್ಬ ವ್ಯಕ್ತಿ ಇವಾಗ ಸಾವನ್ನ ಅಪ್ಪಬೇಕು ಅಂತ ಭಗವಂತ ಹಣೆ ಬರದಲ್ಲಿ ಬರ್ದಿದ್ರೆ ಅವನನ್ನ ಆ ಒಬ್ಬ ವೈದ್ಯ ಉಳಿಸ್ಲಿಕ್ಕೆ ಸಾಧ್ಯನೇ ಆಗೋದಿಲ್ಲ. ಸೊ ಅಸ್ತಿತ್ವಕ್ಕಾಗಿ ಹೋರಾಟವಿರತಕ್ಕ ಈ ಭೌತಿಕ ಜಗತ್ತಿನಲ್ಲಿ ಮಾನವರು ರಕ್ಷಣೆಗಾಗಿ ಅನೇಕ ಸಾಧನಗಳನ್ನ ಆವಿಷ್ಕಾರ ಮಾಡಿದ್ದಾರೆ. ಆದರೆ ದೇವೋತ್ತಮ ಪರಮ ಪುರುಷನು ಅವನು ತಿರಸ್ಕರಿಸಿದ್ರೆ ಅವೆಲ್ಲವೂ ನಿರರ್ಥಕವಾಗುವುದು ಅಲ್ವಾ. ಇವಾಗ ನಾವು ಸೈಂಟಿಸ್ಟ್ ಎಲ್ಲ ಎಷ್ಟು ಮುಂದುವರೆದು ಏನೆಲ್ಲ ಅವರು ಏನು ಆವಿಷ್ಕಾರ ಮಾಡ್ತಾ ಇದ್ದಾರೆ, ಅದ್ರಿಂದ ನಾವು ಏನು ಪ್ರಾಣವನ್ನ ಉಳಿಸ್ಬೋದು ಅಂತ ಹೇಳ್ಬಿಟ್ಟು ಸಹ ಅವ್ರು ಹೇಳ್ತಾರೆ. ಆದ್ರೆ ಭಗವಂತ ಏನಾದ್ರು ಅದಕ್ಕೆ ಕೃಪೆಯನ್ನ ಮಾಡ್ಲಿಲ್ಲ ಅಂತಂದ್ರೆ ಎಂತಹ ಆವಿಷ್ಕಾರ ಇದ್ರೂ ಸಹ ಅದು ನಿರರ್ಥಕವಾಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಆದ್ರಿಂದ ದೇವತೆಗಳು ಉದ್ದೇಶ ಪೂರ್ವಕವಾಗಿ ಹೇಳ್ತಾ ಇದ್ದಾರೆ, ಸತ್ಯಾತ್ಮಕಂ ತ್ವಾಂ ಶರಣಂ ಪ್ರಪನ್ನ. ಸೊ ಅದಕ್ಕೋಸ್ಕರ ಆ ಸತ್ಯನಾದಂತಹ ಆ ಪರಮ ಸತ್ಯನಾದ ದೇವೋತ್ತಮ ಪರಮ ಪುರುಷನಿಗೆ ನಾವು ಶರಣಾಗ್ತಿದೀವಿ ಅಂತ ಹೇಳ್ಬಿಟ್ಟು ಇಲ್ಲಿ ದೇವತೆಗಳು ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ನಿಜವಾದ ರಕ್ಷಕ ಯಾರು ಅಂತ ಹೇಳ್ಬಿಟ್ಟು ಅವ್ರಿಗೆ ಗೊತ್ತು. ಭಗವಂತನೇ ನಿಜವಾದ ರಕ್ಷಕ. ನಾವು ದೇವತೆಗಳ ಮೊರೆ ಹೋದ್ರೆ ಸಾಧ್ಯ ಇಲ್ಲ ಅಲ್ವಾ. ನಾವು ನೋಡಿದ್ವಿ ಯಾರು ರಾವಣ. ಸೊ ರಾವಣ ಶಿವನ ನೆರವನ್ನ ಪಡೆದ್ರೂ ಸಹ ಅವನಿಗೆ ಗೆಲ್ಲಲಿಕ್ಕೆ ಆಗೋದಿಲ್ಲ. ಸೊ ಭಗವಂತನೇ ನಿಜವಾದ ರಕ್ಷಣೆಯನ್ನು ನಿನ್ನಿಂದ ಪಡೆಯಲು ಸಾಧ್ಯವಿದೆ ಮತ್ತು ಆ ಕಾರಣದಿಂದ ನಾವು ನಿನಗೆ ಶರಣಾಗುತ್ತೇವೆ. ಸೊ ನಿಜವಾದ ರಕ್ಷಣೆ ಭಗವಂತನಿಂದ ಮಾತ್ರ ನಮಗೆ ಸಿಗುತ್ತೆ. ಅದಕ್ಕೋಸ್ಕರ ನಾವು ಶರಣಾಗ್ಬೇಕು. ನಾವು ಇದಕ್ಕಿಂತ ಹಿಂದೆ ಸತ್ಯವ್ರತ ಮಹಾರಾಜನು ಸಹ ಇದನ್ನೇ ಅವರು ಪ್ರಾರ್ಥನೆ ಮಾಡ್ಕೊಂಡ್ರು ಅಲ್ವಾ. ಸೊ ನಾನು ಗುರುವಾಗಿ ಪಡಿತೀನಿ ನಾನು ಅಂತ ಹೇಳ್ಬಿಟ್ಟು ಅವರು ನಿನಗೆ ನಾನು ಶರಣಾಗ್ತೀನಿ ಅಂತ ಹೇಳ್ಬಿಟ್ಟು ಸತ್ಯವ್ರತ ಮಹಾರಾಜನು ಸಹ ಅದನ್ನೇ ಹೇಳಿದ್ದು. ಯಾಕಂದ್ರೆ ಅವ್ರಿಗೆ ಆ ಭಗವಂತನ ಆ ಒಂದು ಸ್ಥಾನ, ಆ ಸರ್ವೋಚ್ಚ ಸ್ಥಾನ ಅವ್ರಿಗೆ ಸ್ಥಾನದ ಅರಿವು ಅವ್ರಿಗೆಲ್ಲರಿಗೂ ಇದೆ. ವ್ಯಕ್ತಿಯು ತನಗೆ ಶರಣಾಗಬೇಕೆಂದು ಭಗವಂತನು ಆಜ್ಞೆ ಮಾಡುತ್ತಾನೆ. ಸೊ ಭಗವಂತನು ಸಹ ಅದನ್ನೇ ಹೇಳ್ತಾ ಇರೋದು, ನೀವ್ ಯಾರಿಗ್ ಬೇಕಾದ್ರೂ ಶರಣಾಗಿ ನಾನು ನಿಮ್ಮನ್ನು ಕಾಪಾಡ್ತೀನಿ ಅಂತ ಅವ್ರು ಹೇಳಿಲ್ಲ. ಭಗವದ್ಗೀತೆಯಲ್ಲೂ ಸಹ ಅವ್ರು ಅದನ್ನೇ ಹೇಳಿದ್ದಾರೆ ಅಲ್ವಾ. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ. ನನಗ್ ಮಾತ್ರನೇ ಶರಣಾಗಿ ಅಂತಾನೆ ಭಗವಂತ ಹೇಳಿರೋದು. ನಾವಿವಾಗ ಭಗವಂತನಿಗೆ ಶರಣಾದ್ರೆ ಮಾತ್ರನೇ ನಮ್ಮ ಎಲ್ಲ ಪಾಪಗಳನ್ನ ಅವ್ರು ಹೋಗ್ಲಾಡಿಸಿ ಸೊ ನಮ್ಮನ್ನ ಅವರು ಕಾಪಾಡ್ಲಿಕ್ಕೆ ಸಾಧ್ಯ. ಸಕೃದೇವ ಪ್ರಪನ್ನೋ ಯಃ ತವಾಸ್ಮೀತಿ ಚ ಯಾಚತೆ ಅಭಯಂ ಸರ್ವದಾ ತಸ್ಮೈ ದದಾಮ್ಯೇತದ್ ವ್ರತಂ ಮಮ. ನನ್ನ ಪ್ರಭುವೇ, ಇಂದಿನಿಂದಲೇ ನಾನು ನಿನಗೆ ಸಂಪೂರ್ಣ ಶರಣಾಗತನಾಗಿದ್ದೇನೆ ಎಂದು ಹೇಳುತ್ತಾ ವ್ಯಕ್ತಿಯು ಪ್ರಾಮಾಣಿಕವಾಗಿ ನನಗೆ ಶರಣಾಗತನಾದರೆ ನಾನು ಅವನಿಗೆ ಯಾವಾಗಲೂ ರಕ್ಷಣೆಯನ್ನು ಕೊಡುವೆನು. ಇದು ನನ್ನ ಪ್ರತಿಜ್ಞೆಯಾಗಿರುತ್ತದೆ. ಸೊ ಇಲ್ಲಿ ಭಗವಂತ ಏನ್ ಮಾಡ್ತಾ ಇದ್ರೆ, ಒಬ್ಬ ವ್ಯಕ್ತಿ ಪ್ರಾಮಾಣಿಕನಾಗಿದ್ದು ಸಂಪೂರ್ಣವಾಗಿ ಶರಣಾದ್ರೆ ಅವಾಗ ಭಗವಂತ ಅವನಿಗೆ ರಕ್ಷಣೆಯನ್ನ ಕೊಡ್ತೀನಿ. ಇದು ಭಗವಂತನ ಪ್ರತಿಜ್ಞೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಮತ್ತೆ ಕಂಸನಿಂದ ಮತ್ತು ಅವನ ಸೇನಾನಿಗಳಿಂದ ಬಾಧಿತರಾದ ಸಕಲ ಭಕ್ತರನ್ನು ರಕ್ಷಿಸುವುದಕ್ಕಾಗಿ ತನ್ನ ಭಕ್ತೆಯಾದ ದೇವಕಿಯ ಗರ್ಭದಲ್ಲಿ ಈಗ ಭವಿಸುವುದರಿಂದ ಅಂತಹ ದೇವೋತ್ತಮ ಪರಮಪುರುಷನಿಗೆ ದೇವತೆಗಳು ತಮ್ಮ ಪ್ರಾರ್ಥನೆಗಳನ್ನ ಸಲ್ಲಿಸಿದರು. ಅದೇ ತರ ಇವಾಗ ಭಗವಂತ ಮಾತು ಕೊಟ್ಟಿರೋ ತರನೇ ಈಗ ಅವರು ಕಂಸ ಕೊಡ್ತಿರೋಂತಹ ಈ ಒಂದು ಉಪಟಳವನ್ನ ತಾಳಲಾಡದೆ ಎಲ್ಲಾ ಭಕ್ತರು ಇವಾಗ ಬೇರೆ ಬೇರೆ ಕಡೆಗೆ ದಿಕ್ಕಾಪಾಲಾಗಿ ಹೋಗ್ತಾ ಇದಾರೆ. ಅವ್ರನ್ನೆಲ್ಲ ಕಾಪಾಡ್ಲಿಕ್ಕೋಸ್ಕರನೇ ಇವಾಗ ಭಗವಂತ ಆ ದೇವಕಿಯ ಗರ್ಭದಲ್ಲಿ ಅವ್ರು ಇವಾಗ ಕಾಣಿಸ್ಕೊತಾ ಇದ್ದಾರೆ. ಸೊ ಅದಕ್ಕೋಸ್ಕರನೇ ಎಲ್ಲಾ ದೇವತೆಗಳನ್ನು ಸಹ ಇವಾಗ ಆ ದೇವೋತ್ತಮ ಪರಮಪುರುಷನಿಗೆ ಪ್ರಾರ್ಥನೆಯನ್ನ ಅವರು ಮಾಡ್ತಾ ಇದ್ದಾರೆ. ಸೊ ಈ ತರ ಅಂದ್ರೆ ಮಾತು ಕೊಟ್ಟರನ್ನ ಉಳಿಸ್ಕೊಂಡಿರೋದ್ರಿಂದ ಭಗವಂತ ಈಗ ಸತ್ಯವ್ರತನಾಗಿ ಇವಾಗ ವರ್ತಿಸ್ತಾ ಇದ್ದಾನೆ ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ದೇವೋತ್ತಮ ಪರಮಪುರುಷನು ನೀಡಿದ ರಕ್ಷಣೆಯನ್ನು ದೇವತೆಗಳು ನೀಡಿದ ರಕ್ಷಣೆಗೆ ಹೋಲಿಸಲು ಸಾಧ್ಯವಿಲ್ಲ. ಸೊ ಇವಾಗ ಭಗವಂತ ಕೊಡುವಂತಹ ರಕ್ಷಣೆ ಮತ್ತೆ ದೇವೋತ್ತಮ ಪರಮಪುರುಷ ದೇವತೆಗಳು ಕೊಡುವಂತಹ ರಕ್ಷಣೆಗೆ ನಾವು ಹೋಲಿಕೆಯನ್ನ ಮಾಡ್ಲಿಕ್ಕೇನೆ ಸಾಧ್ಯ ಇಲ್ಲ. ಅದಕ್ಕೆ ಇಲ್ಲಿ ಎಕ್ಸಾಂಪಲ್ ಅನ್ನ ಕೊಡ್ತಾ ಇದ್ರೆ, ರಾವಣನು ಶಿವನ ಮಹಾಭಕ್ತನಾಗಿದ್ದಾನೆಂದು ಹೇಳಲಾಗಿದೆ. ಆದರೆ ಭಗವಾನ್ ರಾಮಚಂದ್ರನು ಅವನನ್ನು ಸಂಹರಿಸಲು ಹೋದಾಗ ಶಿವನು ಅವನಿಗೆ ರಕ್ಷಣೆ ನೀಡಲಾರದೆ
ಹೋದನು. ನೋಡಿ, ಶಿವನ ಭಕ್ತನಾದ್ರೂ ಸಹ ರಾವಣ, ಸೊ ಶಿವ ಕಾಪಾಡ್ಲಿಕ್ಕೆ ಆಗೋದಿಲ್ಲ ರಾಮಚಂದ್ರನ ಜೊತೆ ಯುದ್ಧ ಮಾಡ್ಲಿಕ್ಕೆ ರಾವಣ ಹೋದಾಗ. ಸೊ ಬ್ರಹ್ಮನು ಮತ್ತು ಶಿವನು ನಾರದರಂತಹ ಮಹರ್ಷಿಗಳ ಜೊತೆಯಲ್ಲಿ ಇತರ ಅನೇಕ ದೇವತೆಗಳು ಹಿಂಬಾಲಿಸುತ್ತಿರಲು ಈಗ ಇತರರಿಗೆ ಕಾಣಿಸಿದ ಹಾಗೆ ಕಂಸನ ಮನೆಗೆ ಬಂದರು ಅಲ್ವಾ. ನಾವು ಇದಕ್ಕೆ ಮುಂಚೆ ಚರ್ಚೆ ಮಾಡಿರೋ ಹಾಗೇನೆ ಭಗವಂತನ ಅಂದ್ರೆ ದರ್ಶನ ಮಾಡ್ಲಿಕ್ಕೋಸ್ಕರ ದೇವಾನ್ ದೇವತೆಗಳೆಲ್ಲರನ್ನು ಬರ್ತಾರೆ. ಯಾಕಂದ್ರೆ ಅವರು ಕಾಣಿಸೋದಿಲ್ಲ, ಎಲ್ಲರ ಕಣ್ಣಿಗೂ ಕಾಣೋದಿಲ್ಲ ದೇವಾನ್ ದೇವತೆಗಳು ಅಲ್ವಾ, ಅವರಿಗೆ ಆ ಶಕ್ತಿ ಒಂದಿದೆ. ಸೊ ಅವ್ರು ಇವಾಗ ಎಲ್ಲರನ್ನೂ ಸಹ ನಾರದರು, ಬ್ರಹ್ಮ, ಶಿವ ಅವರೆಲ್ಲರನ್ನೂ ಸಹ ಕಂಸನ ಆ ಒಂದು ಮನೆಗೆ ಅವರು ಬರ್ತಾರೆ. ಅವರು ಭಕ್ತರಿಗೆ ಸಂತೋಷಕರವಾದ ಮತ್ತು ಭಕ್ತಿಯುಕ್ತವಾದ ಆಕಾಂಕ್ಷೆಗಳನ್ನು ಪೂರೈಸತಕ್ಕ ಆಯ್ದ ಸ್ತುತಿಗಳಿಂದ ದೇವೋತ್ತಮ ಪರಮಪುರುಷನನ್ನ ಪ್ರಾರ್ಥಿಸತೊಡಗಿದರು ಅಲ್ವಾ. ಸೊ ಅದಕ್ಕೆ ಉತ್ತಮ ಶ್ಲೋಕ ಅಂತ ಕರೀತಾರೆ ಭಗವಂತನನ್ನ. ಸೊ ಯಾವುದೇ ಒಂದು ಇವಾಗ ಶ್ಲೋಕ ಆ ಭಗವಂತನಿಗೆ ನಾವು ಅರ್ಪಿಸ್ತಿದೀವಿ ಅಂತಂದ್ರೆ ಅದು ಉತ್ತಮ ಅಲ್ವಾ. ಎಲ್ಲವೂ ಸಹ ಯಾವುದೇ ಒಂದು ಶ್ರೇಷ್ಠವಾಗಿದೆ ಅಂತಂದ್ರೆ ಅದು ಆ ಭಗವಂತನಿಗೆ ನಾವು ಅರ್ಪಿಸ್ಬೇಕಾಗಿರೋದು. ಸೊ ಅದೇ ತರ ಶ್ಲೋಕನೂ ಸಹ ಉತ್ತಮವಾಗಿದೆ ಅಂತಂದ್ರೆ ಅದು ಭಗವಂತನಿಗೆ ನಾವು ಅರ್ಪಿಸ್ಬೇಕಾಗತ್ತೆ. ಸೊ ಅದಕ್ಕೆ ಯಾವುದೇ ಒಂದು ಶ್ಲೋಕ ಭಗವಂತನಿಗೆ ಅರ್ಪಿಸಿದೆ ಅಂತಂದ್ರೆ ಅದು ಒಂದು ಉತ್ತಮವಾಗಿರುವಂತಹ ಶ್ಲೋಕ ಆಗುತ್ತೆ. ಅದಕ್ಕೆ ಭಗವಂತನನ್ನ ಉತ್ತಮ ಶ್ಲೋಕ ಅಂತ ಹೇಳ್ಬಿಟ್ಟು ಕರೀತಾರೆ. ಅವರು ನುಡಿದ ಮೊದಲ ಶಬ್ದಗಳಲ್ಲಿ ಭಗವಂತನು ವಚನಬದ್ಧನೆಂದು ಘೋಷಿಸಲಾಗಿದ್ದಿತು. ಭಗವದ್ಗೀತೆಯಲ್ಲಿ ಹೇಳಿರುವಂತೆ ಸಾಧುಗಳ ರಕ್ಷಣೆಗಾಗಿ ಮತ್ತು ದುಷ್ಟರನ್ನ ನಾಶಪಡಿಸುವುದಕ್ಕಾಗಿ ಕೃಷ್ಣನು ಈ ಭೌತಿಕ ಜಗತ್ತಿನಲ್ಲಿ ಅವತರಿಸುವನು. ಇದು ಅವನ ಶಪಥವಾಗಿರುತ್ತದೆ. ಈ ಶಪಥವನ್ನ ಈಡೇರಿಸುವುದಕ್ಕಾಗಿ ಭಗವಂತನು ದೇವಕಿಯ ಗರ್ಭದಲ್ಲಿ ತನ್ನ ನೆಲೆಯನ್ನು ಮಾಡಿದ್ದಾನೆಂದು ದೇವತೆಗಳು ತಿಳಿಯಬಲ್ಲವರಾಗಿದ್ದರು. ಭಗವಂತನು ತನ್ನ ಉದ್ದೇಶ ಸಾಧನೆಗಾಗಿ ಆವಿರ್ಭವಿಸುತ್ತಾನೆಂದು ಅವರು ಬಹಳ ಸಂತೋಷ ತಾಳಿದರು. ಅವರು ಅವನನ್ನು ಸತ್ಯಂ ಪರಂ ಅಥವಾ ಪರಮ ಪರಾತ್ಪರ ಸತ್ಯನೆಂದು ಸಂಬೋಧಿಸಿದರು. ಸೊ ಇವಾಗ ಇಲ್ಲಿ ಇದಕ್ಕಿಂತ ಮುಂಚೆ ನಾವು ಚರ್ಚೆ ಮಾಡಿರೋ ಹಾಗೇನೆ ಸೊ ಅವ್ರು ಇವಾಗ ವಚನಬದ್ಧನಾಗಿದ್ದಾನೆ. ಅವನು ಏನ್ ಹೇಳಿದಾನೆ, ನಾನು ತನ್ನ ಭಕ್ತರನ್ನ ಅವರು ರಕ್ಷಣೆ ಮಾಡ್ಲಿಕ್ಕೆ ಅವನು ಬರ್ತೀನಿ ಅಂತ ಹೇಳಿದಾನೆ. ಅದೇ ತರನೇ ಇವಾಗ ಭಗವಂತ ಬಂದಿದ್ದಾನೆ ಅಂತ ಹೇಳ್ಬಿಟ್ಟು ದೇವತೆಗಳಿಗೆಲ್ಲ ಗೊತ್ತು. ಸೊ ಅದಕ್ಕೋಸ್ಕರ ಅವನು ವಚನಬದ್ಧನಾಗಿದ್ದಾನೆ ಅಂತ ಹೇಳ್ಬಿಟ್ಟು ಅವನನ್ನ ಸ್ತುತಿ ಮಾಡ್ತಾ ಇದ್ದಾನೆ. ಮತ್ತು ಅವನು ಪರಮ ಸತ್ಯ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಗೊತ್ತು, ಎಲ್ಲಾ ದೇವಾನ್ ದೇವತೆಗಳು ಗೊತ್ತು. ಅದಕ್ಕೋಸ್ಕರ ದೇವೋತ್ತಮ ಪರಮಪುರುಷನ ಅವರು ಪರಮ ಸತ್ಯ, ಸತ್ಯಂ ಪರಂ ಅಂತ ಹೇಳ್ಬಿಟ್ಟು ಅವರು ಸ್ತುತಿ ಮಾಡ್ತಾ ಇದ್ದಾರೆ. ಸೊ ಪ್ರತಿಯೊಬ್ಬನು ಸತ್ಯಾನ್ವೇಷಣೆಯನ್ನ ಮಾಡುವನು, ಅದು ತಾತ್ವಿಕ ಜೀವನ ಮಾರ್ಗವಾಗಿದೆ. ಪರಮ ಪರಾತ್ಪರ ಸತ್ಯವೆಂದರೆ ಕೃಷ್ಣನೆಂದು ದೇವತೆಗಳು ತಿಳಿಸುವರು. ಪರಿಪೂರ್ಣವಾದ ಕೃಷ್ಣ ಪ್ರಜ್ಞಾನ್ವಿತನು ಪರಾತ್ಪರ ಸತ್ಯವನ್ನು ಹೊಂದಬಲ್ಲನು. ಕೃಷ್ಣನು ಪರಾತ್ಪರ ಸತ್ಯನಾಗಿದ್ದಾನೆ. ಶಾಶ್ವತವಾದ ಕಾಲದ 3 ಹಂತಗಳಲ್ಲೆಲ್ಲ ಸಾಪೇಕ್ಷ ಸತ್ಯವು ಸತ್ಯವಲ್ಲ. ಕಾಲವನ್ನು ಭೂತ, ವರ್ತಮಾನ ಮತ್ತು ಭವಿಷ್ಯ ಎಂದು ವಿಭಾಗಿಸಲಾಗಿದೆ. ಕೃಷ್ಣನು ಭೂತ, ವರ್ತಮಾನ ಮತ್ತು ಭವಿಷ್ಯಗಳಲ್ಲಿ ಯಾವಾಗಲೂ ಸತ್ಯನಾಗಿರುತ್ತಾನೆ. ಭೌತಿಕ ಜಗತ್ತಿನಲ್ಲಿ ಭೂತ, ವರ್ತಮಾನ ಮತ್ತು ಭವಿಷ್ಯ ಎಂಬ ಶ್ರೇಣಿಯಲ್ಲಿ ಪ್ರತಿಯೊಂದು ಪರಮ ಕಾಲದಿಂದ ನಿಯಂತ್ರಣಗೊಂಡಿರುತ್ತದೆ. ಆದರೆ ಸೃಷ್ಟಿಯಾಗುವುದಕ್ಕೆ ಮೊದಲು ಕೃಷ್ಣನಿದ್ದನು. ಸೃಷ್ಟಿಯು ಅಸ್ತಿತ್ವದಲ್ಲಿದ್ದಾಗ ಪ್ರತಿಯೊಂದು ಕೃಷ್ಣನಲ್ಲಿ ಆಧಾರಗೊಂಡಿರುತ್ತದೆ ಮತ್ತು ಈ ಸೃಷ್ಟಿಯು ಕೊನೆಗೊಂಡಾಗ ಕೃಷ್ಣನು ಉಳಿದಿರುತ್ತಾನೆ. ಆದುದರಿಂದ ಅವನು ಎಲ್ಲಾ ಸಂದರ್ಭಗಳಲ್ಲಿಯೂ ಪರಾತ್ಪರ ಸತ್ಯವಾಗಿರುತ್ತಾನೆ. ಈ ಭೌತಿಕ ಜಗತ್ತಿನೊಂದಿಗೆ ಯಾವುದಾದರೂ ಸತ್ಯವಿದ್ದರೆ ಅದು ಪರಮ ಸತ್ಯವಾಗಿರುವ ಕೃಷ್ಣನಿಂದ ಉದ್ಭವಿಸಿರುತ್ತದೆ. ಈ ಭೌತಿಕ ಜಗತ್ತಿನೊಂದಿಗೆ ಏನಾದರೂ ಯಾವುದೇ ಐಶ್ವರ್ಯವಿದ್ದರೆ ಆ ಐಶ್ವರ್ಯಕ್ಕೆ ಕಾರಣನು ಕೃಷ್ಣನಾಗಿರುತ್ತಾನೆ. ಈ ಭೌತಿಕ ಜಗತ್ತಿನಲ್ಲಿ ಏನಾದರೂ ಕೀರ್ತಿ ಇದ್ದರೆ ಆ ಕೀರ್ತಿಗೆ ಕಾರಣನು ಕೃಷ್ಣನು. ಈ ಭೌತಿಕ ಜಗತ್ತಿನಲ್ಲಿ ಶಕ್ತಿ ಏನಾದರೂ ಇದ್ದರೆ ಅಂತಹ ಶಕ್ತಿಗೆ ಕಾರಣನು ಕೃಷ್ಣನು. ಈ ಭೌತಿಕ ಜಗತ್ತಿನಲ್ಲಿ ಏನಾದರೂ ಜ್ಞಾನ ಮತ್ತು ವಿದ್ಯೆ ಇದ್ದರೆ ಅವುಗಳಿಗೆ ಕಾರಣನು ಕೃಷ್ಣನು. ಆದ್ದರಿಂದ ಕೃಷ್ಣನು ಸಕಲ ಸಾಪೇಕ್ಷ ಸತ್ಯಗಳ ಬೀಜರೂಪನಾಗಿರುತ್ತಾನೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಇವಾಗ ನಮ್ಗೆ ನಾವೆಲ್ಲರೂ ಸಹ ಸತ್ಯವನ್ನೇ ಹುಡುಕ್ತಾ ಇರೋದು ಅಲ್ವಾ. ಸೊ ಇವಾಗ ನಮ್ಗೆ ಯಾವ್ದಾದ್ರು ಒಂದು ಅಸತ್ಯವನ್ನ ಹೇಳಿದ್ರೆ ನಮ್ಗೆ ರುಚಿಸೋದಿಲ್ಲ, ಅದು ನಮ್ಗೆ ಇಷ್ಟ ಆಗೋದಿಲ್ಲ. ನಮ್ಗೆಲ್ಲರಿಗೂ ಬೇಕಾಗಿರೋದು ಸತ್ಯನೇ. ಸುಳ್ಳು ಸಿಹಿ ಇರಬಹುದು, ಆದ್ರೆ ನಮ್ಗೆ ಆಮೇಲೆ ಅನ್ಸುತ್ತೆ ನಮ್ಗೆ ಸತ್ಯವನ್ನೇ ತಿಳ್ಕೊಬೇಕು, ಸತ್ಯವನ್ನೇ ಹುಡುಕ್ಬೇಕು ಅಂತ ಹೇಳ್ಬಿಟ್ಟು. ಸೊ ಇವಾಗ ಭಗವಂತನೇ ಪರಮ ಸತ್ಯ. ಅವನು ಈ ಒಂದು ವರ್ತಮಾನದಲ್ಲಿ ಮಾತ್ರ ಅಲ್ಲ, ಅವರು ಹಿಂದೆ ಮತ್ತೆ ಮುಂದೆನೂ ಕೂಡ ಭವಿಷ್ಯ, ಭೂತ, ಭವಿಷ್ಯ ಯಾವಾಗ್ಲೂ ಸಹ ಅವರು ಪರಮ ಸತ್ಯನಾಗಿ ಅವನು ಇರ್ತಾನೆ. ನೋಡಿ ಇವಾಗ ಅರ್ಜುನ ಅವನಿವಾಗ ತುಂಬಾ ನಾವೇನು ಅವನ ಪರಾಕ್ರಮಿ ಅಂತ ನಾವು ಕರಿತೀವಿ ಅಲ್ವಾ, ಸವ್ಯಸಾಚಿ ಅಂತ ನಾವು ಹೇಳ್ತೀವಿ. ಆದ್ರೆ ಕೃಷ್ಣ ಅವ್ರು ಯಾವಾಗ ಈ ಭೌತಿಕ ಪ್ರಪಂಚವನ್ನ ಬಿಟ್ಟು ಹೋಗ್ಬಿಟ್ರೋ ನಮಗೆ ಗೊತ್ತಿರೋ ಹಾಗೇನೆ ಆ ಒಂದು ಗೋಪ ಬಾಲಕರನ್ನು ಸಹ ಅವರು ಗೆಲ್ಲಿಕ್ಕಾಗೋದಿಲ್ಲ ಅಲ್ವಾ. ಅವರು ಕೃಷ್ಣನ ಪತ್ನಿಯರನ್ನೆಲ್ಲ ಕರ್ಕೊಂಡ್ ಬರ್ತಾ ಇದ್ದಾಗ ಆ ಗೋಪ ಬಾಲಕರು ಅವ್ರನ್ನ ಅವ್ರ ಮೇಲೆ ದಾಳಿ ಮಾಡ್ತಾರೆ. ಆದ್ರೆ ಅರ್ಜುನ ಎಷ್ಟು ಅಲ್ಲಿ ಕುರುಕ್ಷೇತ್ರ ಯುದ್ಧದಲ್ಲಿ ಎಷ್ಟು ಯೋಧರನ್ನ ಅವನು ಸಂಹಾರ ಮಾಡಿದಾನೆ. ಆದ್ರೆ ಅಂತಹ ಒಂದು ಗೋಪ ಬಾಲಕರ ಜೊತೆ ಅವ್ರಿಗೆ ಯುದ್ಧವನ್ನ ಮಾಡ್ಲಿಕ್ಕೆ ಆಗೋದಿಲ್ಲ. ಅವರೆಲ್ಲರನ್ನೂ ಸಹ ಅಂದ್ರೆ ಕೃಷ್ಣನ ಪತ್ನಿಯರೆಲ್ಲರನ್ನೂ ಸಹ ಗೋಪ ಬಾಲಕರು ಅಪಹರಿಸ್ಕೊಂಡು ಹೊಟ್ಟೋಗ್ಬಿಡ್ತಾರೆ ಅಲ್ವಾ. ಅಂತಂದ್ರೆ ಅರ್ಜುನ ಇವಾಗ ಪರಾಕ್ರಮಿ ಅಂತ ನಾವು ಯಾವಾಗ್ಲೂ ಹೇಳಿಕ್ ಆಗೋದಿಲ್ಲ, ಅದು ಸತ್ಯ ಆಗೋದಿಲ್ಲ ಅಲ್ವಾ. ಅವ್ನು ಹಿಂದೆ ಪರಾಕ್ರಮಿ ಆಗಿದ್ದ, ಆದ್ರೆ ಈಗ ಪರಾಕ್ರಮಿ ಅಲ್ಲ ಅಲ್ವಾ. ಆ ತರನೇ ಹೇಳ್ದಂಗಾಗತ್ತೆ. ಆದ್ರೆ
ಭಗವಂತ ಆ ತರ ಅಲ್ಲ. ಅವ್ರು ಯಾವಾಗ್ಲೂ ಸಹ ಪರಮ ಸತ್ಯ. ಈ ಷಡ್ಐಶ್ವರ್ಯಗಳನ್ನ ಅವರು ಪರಿಪೂರ್ಣವಾಗಿ ಅವರು ಹೊಂದಿರ್ತಾರೆ. ಸೊ ಈ ಭೌತಿಕ ಪ್ರಪಂಚದಲ್ಲಿ ಯಾವ್ದಾದ್ರು ಒಂದು ಇಲ್ಲಿ ಐಶ್ವರ್ಯ ಇದೆ ಅಂತಂದ್ರೆ ಅದಕ್ಕೆ ಕಾರಣ ಕೃಷ್ಣ. ಅಲ್ಲಿ ಕೃಷ್ಣ ಇಲ್ಲ ಅಂತಂದ್ರೆ ಅಲ್ಲಿ ಐಶ್ವರ್ಯ ಅಲ್ಲಿ ಇಲ್ಲ. ಸೊ ಅದಕ್ಕೆ ಇಲ್ಲಿ ಎಲ್ಲ ಷಡ್ಐಶ್ವರ್ಯಗಳನ್ನ ಹೇಳ್ತಾ ಇದಾರೆ. ಕೀರ್ತಿನೇ ಆಗ್ಲಿ ಅಥವಾ ಶಕ್ತಿನೇ ಆಗ್ಲಿ, ಏನೇ ಆದ್ರೂ ಈ ಭೌತಿಕ ಪ್ರಪಂಚದಲ್ಲಿ ಇದೆ ಅಂದ್ರೆ, ಜ್ಞಾನನೇ ಆಗ್ಲಿ ವಿದ್ಯೆನೇ ಆಗ್ಲಿ, ಏನೇ ಇದೆ ಅಂದ್ರೂ ಸಹ ಅದಕ್ಕೆ ಕಾರಣ ಕೃಷ್ಣ. ಸೊ ಅದಕ್ಕೆ ಕೃಷ್ಣ ಎಲ್ಲದರ ಮೂಲ ಕೃಷ್ಣ. ಸೊ ಅದಕ್ಕೆ ಅವನು ಆ ಪರಮ ಸತ್ಯ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದಾರೆ. ಸಾಪೇಕ್ಷಗಳ ಸತ್ಯ ಕೃಷ್ಣ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಆದ್ರಿಂದ ಭಕ್ತರು ಬ್ರಹ್ಮನ ಹೆಜ್ಜೆಗಳನ್ನು ಅನುಸರಿಸುತ್ತಾ ಆದಿಪುರುಷನಾದ ಪರಮಸತ್ಯನಾದ ಗೋವಿಂದನನ್ನು ಆರಾಧಿಸುತ್ತಾ ಗೋವಿಂದಂ ಆದಿಪುರುಷಂ ತಮಹಂ ಭಜಾಮಿ ಎಂದು ಪ್ರಾರ್ಥಿಸುವರು. ಅಂದ್ರೆ ಅವನೇ ಆದಿ, ಎಲ್ಲದರ ಮೂಲ ಭಗವಂತ. ಅದಕ್ಕೆ ಎಲ್ಲರನ್ನೂ ಸಹ ಬ್ರಹ್ಮ ಅವರು ಬ್ರಹ್ಮ ಸಮಿತಿಯಲ್ಲಿ ಗೋವಿಂದಂ ಆದಿಪುರುಷಂ ತಮಹಂ ಭಜಾಮಿ ಅಂತ ಹೇಳಿದರೆ ಅದಕ್ಕೆ ಎಲ್ಲರನ್ನೂ ಸಹ ಬ್ರಹ್ಮನ ಹೆಜ್ಜೆಗಳನ್ನೇ ಅನುಸರಿಸ್ತಾರೆ. ಎಲ್ಲ ಕಡೆಯೂ ಎಲ್ಲವೂ ಜ್ಞಾನ ಬಲ ಕ್ರಿಯಾ ಎಂಬ 3 ತತ್ವ ಸಂಜ್ಞೆಗಳಿಂದ ನೆರವೇರುತ್ತದೆ. ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಪೂರ್ಣ ಜ್ಞಾನ ಪೂರ್ಣ ಶಕ್ತಿ ಮತ್ತು ಪೂರ್ಣ ಕಾರ್ಯತತ್ಪರತೆ ಇಲ್ಲದಿದ್ದರೆ ಮಾಡಿದ ಪ್ರಯತ್ನವು ಎಂದಿಗೂ ಯಶಸ್ವಿಯಾಗದು. ನಾವ್ ಯಾವುದೇ ಒಂದು ಯಶಸ್ಸನ್ನ ನಾವು ಪಡಿಬೇಕು ಅಂತಂದ್ರೆ ಅಲ್ಲಿ ನಮ್ಗೆ ಒಂದು ಜ್ಞಾನ ಅಂತ ಇರ್ಬೇಕು, ಆ ಕೆಲಸ ಮಾಡೋದಕ್ಕೆ ಒಂದು ಜ್ಞಾನ ಅಂತ ಇರ್ಬೇಕು, ಮತ್ತೆ ಅದಕ್ಕೊಂದು ಶಕ್ತಿನೂ ಇರ್ಬೇಕು, ಮತ್ತೆ ಆ ಕೆಲಸವನ್ನ ನಾವು ಮಾಡ್ಬೇಕು. ಈ 3 ಇದ್ರೆ ಮಾತ್ರನೇ ಅಲ್ಲಿ ಒಂದು ಸಫಲತೆ ಅನ್ನೋದು ಸಿಗುತ್ತೆ ಅಥವಾ ಯಶಸ್ಸು ಅನ್ನೋದು ಸಿಗುತ್ತೆ. ಸೊ ಆದುದರಿಂದ ಪ್ರತಿಯೊಂದರಲ್ಲಿಯೂ ಒಬ್ಬನು ಜಯವನ್ನು ಬಯಸುವುದಾದರೆ ಅವನು ಈ 3 ತತ್ವಗಳ ಬೆಂಬಲದಿಂದ ಕೂಡಿರಬೇಕು. ಸೊ ವೇದಗಳಲ್ಲಿ ಶ್ವೇತಾಶ್ವತರ ಉಪನಿಷತ್ತು 6.8 ದೇವೋತ್ತಮ ಪರಮಪುರುಷನ ವಿಷಯವಾಗಿ ಈ ನಿರೂಪಣೆ ಇದೆ. ಸೊ ಇದು ತುಂಬಾ ಮುಖ್ಯವಾಗಿರುವಂತಹ ಶ್ಲೋಕ. ನಾವು ಭಗವಂತನನ್ನ ಅರ್ಥ ಮಾಡ್ಕೊಳ್ಳುವಂತಹ ಶ್ಲೋಕ. ನತಸ್ಯ ಕಾರ್ಯಂ ಕರಣಂ ಚ ವಿದ್ಯತೆ ನ ತತ್ ಸಮಶ್ಚಾಭ್ಯಾದಿಕಶ್ಚ ದೃಶ್ಯತೆ ಪರಸ್ಯ ಶಕ್ತಿರ್ ವಿವಿಧೈವ ಶ್ರೂಯತೆ ಸ್ವಾಭಾವಿಕಿ ಜ್ಞಾನ ಬಲ ಕ್ರಿಯಾಚ. ಸೊ ಇಲ್ಲಿ ಏನನ್ನ ಹೇಳ್ತಾರೆ ಅಂತಂದ್ರೆ ನಾವಿವಾಗ ಏನಾದ್ರೂ ಒಂದು ಮಾಡ್ಬೇಕು ಅಂತಂದ್ರೆ ನಾವು ಒಂದ್ ಕೆಲಸ ಮಾಡ್ಬೇಕಂದ್ರೆ ನಾವು ಇದು ಜ್ಞಾನ ಬಲ ಕ್ರಿಯಾ ಎಲ್ಲ ಇರ್ಬೇಕು. ಅದೆಲ್ಲವನ್ನ ಉಪಯೋಗಿಸಿದ್ರೆ ಅಷ್ಟೇ ನಮ್ಗೆ ಎಷ್ಟು ಸಿಗುತ್ತೆ. ಇವಾಗ ನೋಡಿ ಭಗವಂತ ಈ ಸೃಷ್ಟಿ ಕಾರ್ಯ ಮಾಡ್ಬೇಕು ಅಥವಾ ಇನ್ನೇನನ್ನೇ ಮಾಡ್ಬೇಕು ಅಂತಂದ್ರೆ ಅವರೇ ಸ್ವತಃ ಕಷ್ಟಪಟ್ಟು ಮಾಡೋದು ಏನು ಬೇಕಾಗಿಲ್ಲ. ನಾವ್ ಅದಕ್ಕೆ ಲೆವೆಲ್ 1 ಅಲ್ಲೂ ಸಹ ನಾವು ಅರ್ಥ ಮಾಡ್ಕೋತೀವಿ. ಇವಾಗ 9ನೇ ಅಧ್ಯಾಯದಲ್ಲಿ ಹೇಳಿರೋ ಹಾಗೇನೆ ಆ ಅಂದ್ರೆ ನಾವು ಸೋಷಿಯಲ್ ಬುಕ್ ಅಲ್ಲಿ ನಾವು ನೋಡ್ತೀವಿ ಅಲ್ವಾ, ಒಂದು ನಮ್ಮ ಈ ಒಂದು ಬ್ರಹ್ಮಾಂಡ ಅಥವಾ ಭೂಮಿಯನ್ನ ಒಬ್ಬ ಅಟ್ಲಾಸ್ ಅಂತ ನಾವೇನ್ ಕರಿತೀವೋ ಒಬ್ಬ ವ್ಯಕ್ತಿ ಅದನ್ನ ಇಟ್ಕೊಂಡು ನಿಂತ್ಕೊಂಡಿದ್ದಾನೆ. ಎಷ್ಟು ಕಷ್ಟ ಪಟ್ಕೊಂಡು ಎತ್ಕೊಂಡು ನಿಂತ್ಕೊಂಡಿದ್ದಾನೆ. ಭಗವಂತ ಆ ತರ ಮಾಡೋದ್ ಬೇಕಾಗಿಲ್ಲ. ನಾವು ಇದಕ್ಕಿಂತ ಮುಂಚೆ ಚರ್ಚೆ ಮಾಡಿರೋ ಹಾಗೇನೆ ಮತ್ತಃ ಪರತರಂ ನಾನ್ಯತ್ ಕಿಂಚಿದಸ್ತಿ ಧನಂಜಯ ಮೈ ಸರ್ವವಿಧಂ ಪ್ರೋತಂ ಸೂತ್ರೇ ಮಣಿಗಣ ಇವ ಅಲ್ವಾ. ಭಗವಂತ ನೋಡಿ ಒಂದಲ್ಲ ಎರಡಲ್ಲ ಎಷ್ಟೊಂದು ಬ್ರಹ್ಮಾಂಡಗಳನ್ನ ಅವರು ಹಿಡಿದಿಟ್ಕೊಂಡಿದ್ದಾರೆ. ಮತ್ತೆ ಎಷ್ಟೊಂದು ಈಗ 14 ಲೋಕಗಳು ಸಹ ಅವರ ಒಂದು ಕಾರ್ಯಾಚರಣೆಯಲ್ಲೇ ಅದು ನಡೀತಾ ಇದೆ. ಮತ್ತೆ ಎಲ್ಲಾ ಗ್ರಹಗಳು ಸಹ ತಮ್ಮ ತಮ್ಮ ಆ ಒಂದು ಪಥದಲ್ಲಿ ಎಲ್ಲವೂ ಸರಿಯಾಗಿ ತಿರುಗ್ತಾ ಇದೆ ಅಲ್ವಾ. ಇದನ್ನ ಭಗವಂತ ಅವನೇ ಹೋಗಿ ಏನನ್ನೋ ಮಾಡೋದ್ ಬೇಕಾಗಿಲ್ಲ ಅವನು ಅಲ್ವಾ. ಎಲ್ಲವೂ ಸ್ವಾಭಾವಿಕವಾಗಿ ನಡೀತಾ ಇದೆ. ಅದನ್ನೇ ನಮ್ಗೆ ಇಲ್ಲಿ ಅರ್ಥ ಮಾಡಿಸ್ತಾ ಇರೋದು. ಸ್ವಾಭಾವಿಕ ಜ್ಞಾನ ಬಲ ಕ್ರಿಯಾಚ ಇವೆಲ್ಲವೂ ಸಹ ಭಗವಂತನ ಇಚ್ಛಾನುಸಾರ ಸ್ವಾಭಾವಿಕವಾಗಿ ನಡೀತಾ ಇದೆ. ಅವನೇ ಏನೋ ಒಂದು ಕಷ್ಟಪಟ್ಟು ಏನನ್ನೋ ಅವನು ಮಾಡೋದ್ ಬೇಕಾಗಿಲ್ಲ. ಇವಾಗ ನಾನಿಲ್ಲಿ ಮನೆಯಲ್ಲಿ ಅಡಿಗೆ ಮಾಡ್ಬೇಕಂತಂದ್ರೆ ನಾನು ಸಂಕಲ್ಪ ಮಾಡ್ಕೊಂಡಿದ ತಕ್ಷಣ ಮಾಡ್ಲಿಕ್ಕೆ ಆಗೋದಿಲ್ಲ. ನಾನು ಎದ್ದೋಗಿ ಅದಕ್ಕೆ ಬೇಕಾಗಿರೋದು ಸಾಮಾನುಗಳನ್ನ ತಗೊಂಡ್ಬಂದು ಅಡಿಗೆ ಮನೆಗೆ ಹೋಗಿ ನಾನು ಅಲ್ಲಿ ಅಡಿಗೆ ಮಾಡ್ಬೇಕು. ಆದ್ರೆ ಭಗವಂತ ಆ ತರ ಅಲ್ಲ. ಇಚ್ಛೆ ಮಾಡಿದ ತಕ್ಷಣ ಸಂಕಲ್ಪ ಮಾತ್ರದಿಂದಲೇ ಎಲ್ಲವೂ ಸ್ವಾಭಾವಿಕವಾಗೇನೋ ಅನ್ನೋ ತರ ನೆರವೇರುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ನಮ್ಗೆ ಆಚಾರ್ಯರು ಹೇಗೆ ಅರ್ಥ ಮಾಡಿಸ್ತಾರೆ ಅಂದ್ರೆ, ಇವಾಗ ಒಬ್ಬ ತುಂಬಾ ಶ್ರೀಮಂತ ಸಾಹುಕಾರ ಇರ್ತಾನೆ. ಅವನು ಏನೋ ಒಂದು ತುಂಬಾ ಸೀರಿಯಸ್ ಆಗಿರೋ ವಿಷಯವನ್ನ ಮಾತಾಡ್ತಾ ಇರ್ತಾನೆ. ಆಗ ಅವನ ಒಬ್ಬ ಸೇವಕ ಬರ್ತಾನೆ. ಅವನು ಹೊಲದಿಂದ ಬಂದಿರ್ತಾನೆ. ಗಾಡಿ ತುಂಬಾ ಹಣ್ಣುಗಳನ್ನ ಕಿತ್ಕೊಂಡು ಅಥವಾ ಕಾಯಿಗಳನ್ನ ಕಿತ್ಕೊಂಡು ಬಂದಿರ್ತಾನೆ. ಅದನ್ನ ಎಲ್ಲಿ ಹಾಕ್ಬೇಕು ಅಂತ ಹೇಳ್ಬಿಟ್ಟು ಅವ್ನು ಕೇಳ್ಬೇಕಾಗಿರುತ್ತೆ ಈಗ ಆ ಒಬ್ಬ ಸಾಹುಕಾರನಿಗೆ. ಆದ್ರೆ ಈಗ ಸಾಹುಕಾರ ಏನ್ ಮಾಡ್ತಿದ್ದಾನೆ, ಅವನ್ ಇವಾಗ ಅಲ್ಲಿ ಚರ್ಚೆ ಮಾಡ್ತಾ ಇದ್ದಾನೆ ತುಂಬಾ ಸೀರಿಯಸ್ ಆಗಿ. ಇವಾಗ ಅವ್ನ್ ಮಾತಾಡೋ ತರ ಇಲ್ಲ ಅವನ ಸೇವಕನ ಹತ್ರ. ಅವಾಗ ಸೇವಕನನ್ನ ಸಾಹುಕಾರ ದೃಷ್ಟಿ ನೋಡ್ದಾಗ ಅಂದ್ರೆ ಅವ್ರಿಬ್ರು ಕಣ್ಣು ಸೇರ್ದಾಗ ಏನಾಗತ್ತೆ, ಅವನು ಕಣ್ಣಿನಲ್ಲಿ ತೋರಿಸ್ತಾನೆ, ಈ ಒಂದು ಕೋಣೆಗೆ ನೀನು ಹಾಕು ಅಂತ ಹೇಳ್ಬಿಟ್ಟು ಕಣ್ಣಿನಿಂದಲೇ ತೋರಿಸ್ತಾನೆ. ಆಗ ಸೇವಕ ಏನ್ ಮಾಡ್ತಾನೆ, ಆ ಒಂದು ಕೋಣೆಗೆ ಎತ್ಕೊಂಡು ಹೋಗಿ ಎಲ್ಲಾ ಹಣ್ಣುಗಳನ್ನ ಅವನು ಅಥವಾ ಕಾಯಿಗಳನ್ನ ಅವನು ಇಡ್ತಾನೆ. ಅಂದ್ರೆ ನೋಡಿ ಒಬ್ಬ ಸಾಹುಕಾರನಿಗೆ ಅಷ್ಟು ಶಕ್ತಿ ಇದೆ. ಆ ಕಣ್ಣಿನ ಮೂಲಕನೇ ಅವನು ಒಂದು ಕೆಲಸವನ್ನ ಮಾಡ್ಬಿಟ್ಟ ಈಗ ಆ ಸಾಹುಕಾರ. ಅದೇ ತರ ಭಗವಂತ ಅವನು ಸ್ವಾಭಾವಿಕವಾಗಿ ಅವನು ಎಲ್ಲ ಈ ಸೃಷ್ಟಿಯಲ್ಲಿ ಏನೆಲ್ಲಾ ನಾವು ನೋಡ್ತಾ ಇದೀವಿ ಎಲ್ಲಾ ಕಾರ್ಯಗಳನ್ನ ಅವನು ಮಾಡ್ಲಿಕ್ಕೆ ಸಾಧ್ಯ ಇದೆ ಅಂತ ಹೇಳ್ಬಿಟ್ಟು ಈ ಒಂದು ಶ್ಲೋಕ ಹೇಳುತ್ತೆ. ತುಂಬಾ ಮುಖ್ಯವಾಗಿರೋ ಶ್ಲೋಕ. ಇದನ್ನೆಲ್ಲರೂ ಬಾಹ್ಯಾಟ್ ಮಾಡ್ಕೊಳ್ಳಿ. ದೇವೋತ್ತಮ ಪರಮಪುರುಷ ಸ್ವತಃ ಏನೂ ಮಾಡಬೇಕಾಗಿಲ್ಲ. ಏಕೆಂದರೆ ಅವನಿಗೆ ಮಾಡಬೇಕೆನಿಸಿದ ಯಾವುದಿದ್ದರೂ ಅದು ಭೌತಿಕ ಪ್ರಕೃತಿಯ ನಿಯಂತ್ರಣದ ಮೂಲಕ ಸಮರ್ಪಕವಾಗಿ ಮತ್ತು ಚೆನ್ನಾಗಿ ಕಾರ್ಯಗತವಾಗುವುದು.
ಅಂತಹ ಶಕ್ತಿಗಳು ಅವನಿಗಿದೆ. ಸ್ವಾಭಾವಿಕಿ ಜ್ಞಾನ ಬಲ ಕ್ರಿಯಾಚ. ಹಾಗೆಯೇ ಭಗವಂತನ ಸೇವೆಯಲ್ಲಿ ನಿರತರಾದವರು ಅಸ್ತಿತ್ವಕ್ಕಾಗಿ ಹೋರಾಡಬೇಕಾಗಿಲ್ಲ. ಕೃಷ್ಣ ಪ್ರಜ್ಞೆಯ ಆಂದೋಲನವನ್ನು ಪ್ರಸಾರ ಮಾಡುವುದರಲ್ಲಿ ಪೂರ್ಣ ನಿರತರಾದ ಭಕ್ತರು ಜಗತ್ತಿನಲ್ಲೆಲ್ಲ 10,000ಕ್ಕೂ ಮಿಕ್ಕಿ ಪುರುಷರು ಸ್ತ್ರೀಯರು ಇದ್ದಾರೆ. ಅವರಿಗೆ ದೃಢವಾದ ಮತ್ತು ಸ್ಥಿಮಿತವಾದ ವೃತ್ತಿ ಇರುವುದಿಲ್ಲ. ಆದರೂ ವಾಸ್ತವಿಕವಾಗಿ ಅವರನ್ನು ಸಮೃದ್ಧವಾಗಿ ಪೋಷಿಸಲಾಗುತ್ತಿದೆ ಎಂಬುದನ್ನು ನಾವು ಕಾಣುತ್ತೇವೆ. ಭಗವಂತನು ಭಗವದ್ಗೀತೆಯಲ್ಲಿ ಹೀಗೆನ್ನುವನು ಅಲ್ವಾ. ನೋಡಿ, ಇಲ್ಲಿ ನಮ್ಗೆ ಎಷ್ಟು ಚೆನ್ನಾಗಿ ಒಂದು ವಿಷಯವನ್ನ ಪ್ರಭುಪಾದರಲ್ಲಿ ಹೇಳ್ತಾ ಇದಾರೆ. ಅದೇ ತರನೇ ಪ್ರಭುಪಾದರಿಗೂ ಸಹ ಅವ್ರು ಎಲ್ಲೇ ದೇವಸ್ಥಾನ ಮಾಡಿದ್ರು ಸಹ ಅಕ್ಕಪಕ್ಕದವರು ಅವರೆಲ್ಲರೂ ಅಲ್ಲಿರುವಂತಹ ವಾಸ ಮಾಡ್ತಿರುವಂತಹ ಗೃಹಸ್ಥರೆಲ್ಲರೂ ಸಹ ಪ್ರಭುಪಾದರಿಗೆ ಹೇಳ್ತಿದ್ರಂತೆ, ನಾವು ನೋಡ್ತಾನೆ ಇದೀವಿ, ನೀವೆಲ್ಲ ಯಾರುನು, ನೀವು ನಿಮ್ಮ ಶಿಷ್ಯರೇ ಆಗ್ಲಿ ಯಾರು ಅಷ್ಟು ಕಷ್ಟಪಟ್ಟು ಕೆಲಸನೇ ಮಾಡ್ತಿಲ್ಲ, ಆದ್ರೆ ಎಷ್ಟು ವೈಭೋಗವಾಗಿ ನೀವು ಜೀವನವನ್ನ ನಡೆಸ್ತಾ ಇರ್ತೀರಾ. ಕಾರಲ್ಲಿ ಓಡಾಡೋದೇನು, ಎಷ್ಟು ಸ್ವಾದಿಷ್ಟವಾಗಿರುವಂತಹ ಪ್ರಸಾದವನ್ನ ಸ್ವೀಕರಿಸೋದೇನು ನಮ್ಗೆ ಅರ್ಥನೇ ಮಾಡ್ಕೊಳ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಹೇಳಿದಾಗ ಪ್ರಭುಪಾದ ಹೇಳ್ತಾರೆ, ನೀವು ಬನ್ನಿ, ನೀವು ನಮ್ ಜೊತೆ ಬನ್ನಿ, ನೀವನು ಸಹ ಇದನ್ನೆಲ್ಲ ಅನುಭವಿಸಿ ಅಲ್ವಾ. ನಾವ್ ಯಾರ ಮಕ್ಕಳು? ನಾವು ದೇವೋತ್ತಮ ಪರಮಪುರುಷನ ಮಕ್ಕಳು. ಇವಾಗ ರಾಜನ ಮಕ್ಕಳಾದ್ರೆ ಅವ್ರು ಎಷ್ಟು ವೈಭೋಗವನ್ನ ಅನುಭವಿಸ್ತಾರೆ ಅಲ್ವಾ. ಸೊ ದೇವೋತ್ತಮ ಪರಮಪುರುಷನ ಮಕ್ಕಳಾಗಿ ನಾವು ಆ ತರ ಬಡತನದಲ್ಲಿ ಜೀವನ ಮಾಡೋದಾ? ಸೊ ನಾವು ಈ ತರ ಶ್ರೀಮಂತಿಕೆಯಲ್ಲಿ ನಾವ್ ಇರೋದು ಅಂತ ಹೇಳ್ಬಿಟ್ಟು ಪ್ರಭುಪಾದರು ಹೇಳ್ತಾರೆ. ಅದೇ ತರನೇ ಇಲ್ಲಿ ಪ್ರಭುಪಾದರು ಅರ್ಥ ಮಾಡಿಸಿದ್ರು. ಇವಾಗ ಎಷ್ಟೊಂದ್ ಜನ ಇವಾಗ ಕೃಷ್ಣ ಪ್ರಜ್ಞೆಗೆ ಬಂದಿದ್ದಾರೆ, ಅವ್ರಿಗೆ ಸರಿಯಾಗಿರೋ ಕೆಲ್ಸನೂ ಇಲ್ಲ, ಆದ್ರೂನು ಸಹ ಅವರೆಲ್ಲರನ್ನೂ ಸಹ ಚೆನ್ನಾಗಿ ಜೀವನವನ್ನ ಮಾಡ್ತಿದ್ದಾರೆ. ಇದು ಹೇಗೆ ಸಾಧ್ಯ ಅಂದ್ರೆ ಭಗವಂತ ಅವರ ಪೋಷಣೆಯನ್ನ ಮಾಡ್ತಾ ಇದಾರೆ. ನಮ್ಗೆ ಭಗವದ್ಗೀತೆಯಲ್ಲಿ ಕೃಷ್ಣ ಏನನ್ನ ಹೇಳಿದ್ದಾರೆ, ಅನನ್ಯಾಶ್ಚಿಂತೆಯಂತೋ ಮಾಂ ಯೇ ಜನಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಭಗವಂತ ಏನ್ ಹೇಳಿದ್ದಾರೆ, ಯಾರು ನನ್ನನ್ನ ಅವರು ಶ್ರದ್ಧೆ ಭಕ್ತಿಯಿಂದ ಅವರು ಧ್ಯಾನ ಮಾಡ್ತಾ ಇರ್ತಾರೋ, ಆರಾಧನೆ ಮಾಡ್ತಾ ಇರ್ತಾರೋ, ಅವ್ರ ಹತ್ರ ಏನಾದ್ರೂ ಕುಂದು ಕೊರತೆ ಇದ್ರೆ ಅದನ್ನ ನಾನು ನಿವಾರಿಸ್ತೀನಿ, ಮತ್ತೆ ಅವ್ರ ಹತ್ರ ಏನಿದೆಯೋ ಅದನ್ನ ನಾನು ಕಾಪಾಡ್ತೀನಿ ನಾನು ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಅಲ್ವಾ. ಅದೇ ತರನೇ ಇಲ್ಲಿ ಭಕ್ತರನ್ನ ಭಗವಂತ ಅವರು ನೋಡ್ಕೋತಾರೆ. ಅದಕ್ಕೆ ಭಕ್ತರಿಗೆ ಏನು ಯೋಚನೆ ಇಲ್ಲ, ಅಯ್ಯೋ ನಮ್ಗೆ ನಾಳೆ ಊಟ ಸಿಗುತ್ತಾ ಸಿಗಲ್ವಾ, ಅದ್ರ ಬಗ್ಗೆ ಅವ್ರಿಗೆ ಯಾವುದೇ ಒಂದು ಯೋಚನೆ ಇಲ್ಲ. ಮತ್ತೆ ಭಗವಂತ ಇನ್ನ ಏನ್ ಹೇಳಿದ್ದಾರೆ ಗೀತೆಯಲ್ಲಿ 9.31 ಕೌಂತೆಯ ಪ್ರತಿಜಾನೀಹಿ ನಮೇ ಭಕ್ತ ಪ್ರಣಶ್ಯತಿ. ಅವರು ಅರ್ಜುನನಿಗೆ ಹೇಳ್ತಾರೆ, ಅರ್ಜುನ ನೀನು ಘೋಷಿಸು, ನನ್ನ ಭಕ್ತರು ಯಾವತ್ತೂ ಸಹ ನಾಶ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ನೀನು ಧೈರ್ಯವಾಗಿ ಹೇಳು ಅಂತ ಹೇಳ್ಬಿಟ್ಟು ನಾನು ಭರವಸೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ದೇವೋತ್ತಮ ಪರಮಪುರುಷ ಹೇಳಿದ್ದಾರೆ. ಅಂದ್ರೆ ದೇವೋತ್ತಮ ಪರಮಪುರುಷ ಇವಾಗ ಅವರ ಭಕ್ತರೇನಾದ್ರೂ ಒಂದು ಮಾತನ್ನ ಕೊಟ್ಟಿದ್ದಾರೆ ಅಂದ್ರೆ ಅದನ್ನ ಅವರು ಉಳಿಸ್ಲಿಕ್ಕೆ ಅವ್ರು ಏನೇ ಆದ್ರೂ ಸಹ ಅವರು ಪ್ರಯತ್ನವನ್ನ ಪಡ್ತಾರೆ. ಅದಕ್ಕೋಸ್ಕರ ಅರ್ಜುನನಿಗೆ ಹೇಳ್ತಾರೆ, ನೀನು ಘೋಷಣೆಯನ್ನ ಮಾಡು ಅಂತ ಹೇಳ್ಬಿಟ್ಟು. ಆದ್ರಿಂದ ಸಕಲ ದೃಷ್ಟಿಕೋನಗಳಿಂದ ಸಕಲ ಸಂದರ್ಭಗಳಲ್ಲಿ ಒಬ್ಬನು ದೇವೋತ್ತಮ ಪರಮಪುರುಷನಿಗೆ ಶರಣಾಗತನಾದ್ರೆ ಅವನು ಅಸ್ತಿತ್ವಕ್ಕಾಗಿ ಹೋರಾಡಬೇಕಾಗುವ ಪ್ರಶ್ನೆಯೇ ಇಲ್ಲ. ನಾವ್ ಇವಾಗ ದೇವೋತ್ತಮ ಪರಮಪುರುಷನಿಗೆ ನಾವು ಶರಣಾಗ್ಬಿಟ್ರೆ ನಾವು ಇವಾಗ ಒಂದು ದೇಹವನ್ನ ಹೇಗೆ ಪೋಷಣೆ ಮಾಡ್ಬೇಕು, ಈ ಅಂದ್ರೆ ದೈಹಿಕಕ್ಕೋಸ್ಕರ ನಾವು ಹೋರಾಟವನ್ನ ಮಾಡೋದೇ ಬೇಕಾಗಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಇದಕ್ಕೆ ಸಂಬಂಧಿಸಿದಂತೆ ಶ್ರೀಪಾದ ಮಾಧ್ವಾಚಾರ್ಯರು ತಂತ್ರ ಭಾಗವತದಿಂದ ಉಲ್ಲೇಖಿಸಿ ಮಾಡಿರೋ ವ್ಯಾಖ್ಯಾನವು ತುಂಬಾ ಅರ್ಥವತ್ತಾಗಿದೆ. ಸೊ ಇಲ್ಲಿ ಏನನ್ನ ಹೇಳ್ತಾ ಇದ್ರೆ, ಸೊ ಇಲ್ಲಿ ವಿಶ್ವನಾಥ ಚಕ್ರವರ್ತಿ ಠಾಕೂರ್ ಅವರು ಸತ್ಯಸ್ಯ ಯೋನಿಂ ಎಂಬ ಶಬ್ದಗಳನ್ನು ವಿವರಿಸುತ್ತಾ ಹೇಳುವುದೇನೆಂದರೆ, ಕೃಷ್ಣನು ಅವತಾರಿಯಾಗಿರುತ್ತಾನೆ, ಅಂದರೆ ಸಕಲ ಅವತಾರಗಳ ಆದಿಯಾಗಿರುತ್ತಾನೆ, ಸಕಲ ಅವತಾರಗಳು ಪರಾತ್ಪರ ಸತ್ಯವೇ ಆಗಿವೆ. ಹಾಗಿದ್ದರೂ ದೇವೋತ್ತಮ ಪರಮಪುರುಷನಾದ ಕೃಷ್ಣನು ಎಲ್ಲ ಅವತಾರಗಳ ಮೂಲನಾಗಿರುವನು. ದೀಪಾರ್ಚಿರೇವಹಿ ದಶಾಂತರ ಮಭ್ಯುಪೇತ್ಯ ದೀಪಾಯತೆ. ಬ್ರಹ್ಮ ಸಂಹಿತ 5.46ನೇ ಶ್ಲೋಕ. ಎಲ್ಲವೂ ಸಮಾನ ಶಕ್ತಿಯವಾಗಿರುವ ಅನೇಕ ದೀಪಗಳಿರಬಹುದು, ಆದರೂ ಅಲ್ಲಿ ಒಂದು ಪ್ರಥಮ ದೀಪ, ಒಂದು ದ್ವಿತೀಯ ದೀಪ, ಒಂದು ತೃತೀಯ ದೀಪ ಹೀಗೇ ಇರುತ್ತದೆ. ಹಾಗೆಯೇ ದೀಪಗಳಿಗೆ ಹೋಲಿಸಬಹುದಾದ ಅನೇಕ ಅವತಾರಗಳಿರುತ್ತವೆ. ಆದರೆ ಮೊದಲನೆಯ ದೀಪವೆನಿಸುವ ಆದಿ ದೇವೋತ್ತಮ ಪುರುಷನು ಕೃಷ್ಣನು. ಗೋವಿಂದಮಾದಿ ಪುರುಷಂ ತಮಹಂ ಭಜಾಮಿ. ಸೊ ಇವಾಗ ಯೋನಿ ಅಂದ್ರೆ ಅದರ ಮೂಲ, ಸೋರ್ಸ್ ಅಂತ ನಾವೇನ್ ಹೇಳ್ತೀವೋ ಕಾರಣ, ಆ ಮೂಲ ಕಾರಣ ಬಂದು ಭಗವಂತ. ಇವಾಗ ನಮ್ಗೆ ಗೊತ್ತಿರೋ ಹಾಗೇನೆ ಎಷ್ಟೊಂದು ದೀಪಗಳಿರಬಹುದು, ಆದ್ರೆ ಒಂದು ಮೂಲ ದೀಪ ಅಂತ ಇರುತ್ತೆ. ಸೊ ಅದೇ ತರನೇ ಭಗವಂತನ ಅವತಾರಗಳು ಎಷ್ಟೊಂದಿದೆ, ಅನಂತಾನಂತ ಅವತಾರಗಳಿದೆ, ಆದ್ರೆ ಆ ಮೂಲ ಯಾರು ಅಂದ್ರೆ ಕೃಷ್ಣ. ಅದಕ್ಕೆ ಅವ್ರನ್ನ ಅವತಾರಿ ಅಂತ ಹೇಳ್ಬಿಟ್ಟು ಇಲ್ಲಿ ಆ ಮಾಧವ ತಂತ್ರ ಆ ಒಂದು ಭಾಗವತದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಸೊ ಭಗವಂತನನ್ನ ಇಲ್ಲಿ ಅವತಾರಿ ಅಂತ ಹೇಳ್ಬಿಟ್ಟು ಕರೀತಾ ಇದ್ದಾರೆ. ಸೊ ಅದಕ್ಕೆ ಗೋವಿಂದ ಆದಿಪುರುಷಂ ತಮಹಂ ಭಜಾಮಿ. ಭಗವಂತನೇ ಆದಿಪುರುಷ, ಎಲ್ಲದರ ಮೂಲ ಆದಿ ಯಾರು ಅಂತಂದ್ರೆ ದೇವೋತ್ತಮ ಪರಮಪುರುಷ. ಸೊ ದೇವತೆಗಳು ದೇವೋತ್ತಮ ಪರಮಪುರುಷನಿಗೆ ವಿಧೇಯತೆಯಿಂದ ಪೂಜೆ ಸಲ್ಲಿಸಬೇಕು. ಆದರೆ ಒಬ್ಬನು ವಾದಿಸಬಹುದು, ಪರಮ ದೇವೋತ್ತಮನು ದೇವಕಿಯ ಗರ್ಭದಲ್ಲಿ ಇದ್ದುದರಿಂದ ಅವನು ಭೌತಿಕ ಶರೀರಿಯ ವರ್ಗದಲ್ಲಿ ಬರುತ್ತಾನೆ, ಹೀಗಿರುವಾಗ ಅವನನ್ನೇಕೆ ಪೂಜಿಸಬೇಕು? ಒಬ್ಬ ಸಾಮಾನ್ಯ ಜೀವಿಗೂ ದೇವೋತ್ತಮ ಪರಮಪುರುಷನಿಗೂ ನಡುವಣ ವ್ಯತ್ಯಾಸವನ್ನೇಕೆ ಮಾಡಬೇಕು? ಈ ಪ್ರಶ್ನೆಗಳಿಗೆ ಮುಂದಿನ ಶ್ಲೋಕದಲ್ಲಿ ಉತ್ತರಗಳಿವೆ ಅಲ್ವಾ. ನೋಡಿ ಎಷ್ಟು ಚೆನ್ನಾಗಿ ಮತ್ತೆ ಇಲ್ಲಿ ಪ್ರಶ್ನೆ ಬರ್ತಾ ಇದೆ ಅಲ್ವಾ. ಯಾರು ದೇವೋತ್ತಮ ಪರಮಪುರುಷ ಕೃಷ್ಣನ ಸ್ಥಾನವನ್ನ ಅರ್ಥ ಮಾಡ್ಕೊಂಡಿರೋದಿಲ್ವೋ ಅವರು ಹೇಳ್ತಾರೆ, ಯಾಕೆ ಇಷ್ಟೊಂದು ದೇವತೆಗಳು ಬಂದು ಇಷ್ಟೊಂದು ಪ್ರಾರ್ಥನೆ ಮಾಡುವಂತಹ ಅವಶ್ಯಕತೆ ಏನಿದೆ? ಭಗವಂತ ಇವಾಗ ಒಂದು ತಾಯಿಯ ಗರ್ಭದಲ್ಲಿ ಇದ್ದಾರೆ ಅಂತಂದ್ರೆ ಅವನೊಂದು ಭೌತಿಕ ದೇಹವನ್ನ ಪಡಿತಾ ಇದ್ದಾನೆ. ಸೊ ಅವನಿವಾಗ ಭೌತಿಕವಾಗೇ
ಇರುವಂತಹ ಒಬ್ಬ ವ್ಯಕ್ತಿ ಆಗ್ತಾನೆ. ಅಂತವನನ್ನ ಕುರಿತು ನಾವ್ ಯಾಕೆ ಅಷ್ಟೊಂದು ನಾವು ಪ್ರಾರ್ಥನೆ ಮಾಡ್ಬೇಕು ಅಂತ ಬಿಟ್ಟು ಇಲ್ಲಿ ಕೇಳ್ತಾರೆ. ಆದ್ರೆ ನಾವಿವಾಗ ತಿಳ್ಕೊಂಡ್ರ ಹಾಗೇನೆ ಭಗವಂತನಿಗೂ ನಮ್ಗುನು ಅಜಗಜಾಂತರ ವ್ಯತ್ಯಾಸ ಇದೆ. ಅವ್ರು ಯಾವುದೇ ಒಂದು ರೂಪದಲ್ಲಿ ಇರ್ಲಿ, ಮತ್ಸ್ಯಾವತಾರದಲ್ಲಿರ್ಲಿ ಅಥವಾ ಕೂರ್ಮಾವತಾರದಲ್ಲಿರ್ಲಿ, ವರಹ ಅವತಾರದಲ್ಲಿದ್ರುನು ಅಥವಾ ಒಂದು ಮಗುವಾಗಿ ತಾಯಿಯ ತೊಡೆ ಮೇಲೆ, ಯಶೋಧ ಮಾತೆಯ ತೊಡೆ ಮೇಲೆ ಇದ್ರುನು ಸಹ ಅವರು ದೇವೋತ್ತಮ ಪರಮ ಪುರುಷನೇ ಅಲ್ವಾ. ನಾವ್ ಯಾವತ್ತೂ ಸಹ ಯಜ್ಞ ದಾನ ತಪ ಏನೇ ಮಾಡಿದ್ರು ಸಹ ನಾವು ದೇವೋತ್ತಮ ಪರಮ ಪುರುಷ ಆಗ್ಲಿಕ್ಕೆ ಅಥವಾ ದೇವರಾಗ್ಲಿಕ್ಕೆ ನಾವು ಸಾಧ್ಯನೇ ಇಲ್ಲ. ಅವರ ಸಮನ ಬರ್ಲಿಕ್ಕೆ ಆಗೋದಿಲ್ಲ, ಅವ್ರನ್ನ ಮೀರಿಸ್ಲಿಕ್ಕೂ ನಾವು ಸಾಧ್ಯ ಇಲ್ಲ. ಇದನ್ನ ನಮಗೆ ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇವತ್ತಿನ ಶ್ಲೋಕ 27 ಮಾಡ್ಬೇಕಾಗಿತ್ತು, ಆಗ್ಲಿಲ್ಲ. ಸೊ ಇದು ದೊಡ್ಡದೇ ಇದೆ ಶ್ಲೋಕ. ಸೊ ಒಂದ್ಸತಿ ಈ ಶ್ಲೋಕವನ್ನ ಓದ್ಬಿಟ್ಟು ನಾನು 4 ಗಂಟೆಗೆ ಕ್ಲೋಸ್ ಮಾಡ್ತೀನಿ. ಸೊ ಶ್ಲೋಕ 27. ಏಕಾಯನೋ ಅಸೌ ದ್ವಿಫಲ ಸ್ತ್ರೀ ಮೂಲ ಚತುರಸಃ ಪಂಚವಿಧ ಷಡಾತ್ಮ ಸಪ್ತತ್ವಗಷ್ಟ ವಿಟಪೋ ನವಾಕ್ಷೋ ದಶಚ್ಚದಿ ದ್ವಿಖಗೋ ಆದಿರುಕ್ಷಃ. ಏಕಾಯನೋ ಅಸೌ ದ್ವಿಫಲ ಸ್ತ್ರೀ ಮೂಲಃ ಚತುರಸಃ ಪಂಚವಿಧ ಷಡಾತ್ಮ ಸಪ್ತತ್ವಗಷ್ಟ ವಿಟಪೋ ನವಾಕ್ಷೋ ದಶಚ್ಚದಿ ದ್ವಿಖಗೋ ಆದಿರುಕ್ಷಃ. ಏಕಾಯನೋ ಅಸೌ ದ್ವಿಫಲ ಸ್ತ್ರೀ ಮೂಲಃ ಚತುರಸಃ ಪಂಚವಿಧ ಷಡಾತ್ಮ ಸಪ್ತತ್ವಗಷ್ಟ ವಿಟಪೋ ನವಾಕ್ಷೋ ದಶಚ್ಚದಿ ದ್ವಿಖಗೋ ಯಾದಿರುಕ್ಷಃ. ಹರೇ ಕೃಷ್ಣ. ಯಾರಾದ್ರೂ ಓದಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 27. ಏಕಾಯನೋ ಸ್ವದ್ವಿಫಲ ಸ್ತ್ರೀಮೂಲ ಚತುರಸ ಪಂಚವಿಧ ಷಡಾತ್ಮ ಸಪ್ತತ್ವಗಷ್ಟ ವಿಟಪೋ ನವಾಕ್ಷೋ ದಶಚ್ಛದಿ ದ್ವಿಖಗೋ ಆದಿವೃಕ್ಷಃ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಮತ್ತೊಬ್ರು ಯಾರಾದ್ರೂ ಓದಿ. ಶ್ಲೋಕ ಏಕಾಯನೋಸೌ ದ್ವಿಫಲ ಸ್ತ್ರೀ ಮೂಲಃ ಷಡಾತ್ಮ ಸಪ್ತತ್ವ ಗಷ್ಟ ವಿಟಪೋ ನವಾಕ್ಷೋ ದಶೋ ಯಾತಿ ವೃಕ್ಷಃ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಮತ್ತೊಬ್ರು ಯಾರಾದ್ರೂ ಓದಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಏಕಾಯನೋಸೌ ದ್ವಿಫಲ ಸ್ತ್ರೀ ಮೂಲಃ ಚತುರಸ ಪಂಚವಿಧ ಷಡಾತ್ಮ ಸಪ್ತತ್ವಗಷ್ಟ ವಿಟಪೋ ನವಾಕ್ಷೋ ದಶಚ್ಛದಿ ದ್ವಿಖಗೋ ಆದಿವೃಕ್ಷಃ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಸೊ ಇವತ್ತಿನ ಶ್ಲೋಕ ತುಂಬಾ ಮುಖ್ಯವಾಗಿದ್ದಂತಹ ಶ್ಲೋಕ ಆಗಿತ್ತು. ಸೊ ಅದ್ರಲ್ಲಿ ಫಸ್ಟ್ ಸತ್ಯವ್ರತ ಅಂತ ಏನ್ ಹೇಳ್ತಾ ಇದಾರೋ ಸೊ ನಾವ್ ಅದನ್ನ ಫಾಲೋ ಮಾಡ್ಬೇಕಾಗುತ್ತೆ. ಇವಾಗ ನಮ್ಗೆ ಏನನ್ನ ಹೇಳಿದರೆ ಈ ಒಂದು ಕೃಷ್ಣ ಪ್ರಜ್ಞೆಯಲ್ಲಿ 4 ನಿಯಂತ್ರಕ ತತ್ವಗಳನ್ನ ನಾವು ಫಾಲೋ ಮಾಡ್ಬೇಕು. ಮತ್ತೆ 16 ರೌಂಡ್ ನಾವು ಹರೇ ಕೃಷ್ಣ ಮಹಾಮಂತ್ರವನ್ನ ಹೇಳ್ಕೋಬೇಕು. ಮತ್ತೆ ಏಕಾದಶಿ ವ್ರತ ಮಾಡ್ಬೇಕು. ಮತ್ತೆ ಭಗವಂತನ ಈ ಒಂದು ಜ್ಞಾನವನ್ನ ಎಲ್ಲರಿಗೂ ನಾವು ಪ್ರಚಾರ ಮಾಡ್ಬೇಕು ಅಂತ ಏನೆಲ್ಲ ಹೇಳಿದರೋ ಅದನ್ನೆಲ್ಲವನ್ನ ಸಹ ನಾವು ಸೀರಿಯಸ್ ಆಗಿ ತಗೊಂಡು ಕಟ್ಟುನಿಟ್ಟಾಗಿ ನಾವು ಅದನ್ನ ಪಾಲಿಸ್ಬೇಕಾಗತ್ತೆ. ಸೊ ಆಗ ನಾವು ಇಷ್ಟೆಲ್ಲ ನಾವ್ ಏನ್ ಕಲ್ತ್ಕೊತಾ ಇದೀವಿ, ಜ್ಞಾನ ಏನ್ ಪಡ್ಕೊತಾ ಇದೀವೋ ಅದಕ್ಕೊಂದು ಅರ್ಥ ಬರುತ್ತೆ ಅಲ್ವಾ. ಜ್ಞಾನವನ್ನ ವಿಜ್ಞಾನ ಮಾಡ್ಬೇಕು, ಇಲ್ಲ ಅಂತಂದ್ರೆ ಏನು ಪ್ರಯೋಜನ ಇಲ್ಲ. ಮತ್ತೆ ಇನ್ನೊಂದು ಭಗವಂತ ಅವ್ರು ಎಲ್ಲದರಲ್ಲೂ ಇದ್ದಾರೆ. ಸೊ ಅದನ್ನ ನಾನು ಇಲ್ಲಿ ಚರ್ಚೆ ಮಾಡ್ಲಿಲ್ಲ. ಆಕ್ಚುಲಿ ಅಂತರ್ಯಾಮಿಯಾಗಿ ಅವರು ಎಲ್ಲದರಲ್ಲೂ ಅವರು ಇದ್ದಾರೆ. ಅಂಡಾಂತರಸ್ಥ ಭಗವಂತನ ಸಕಲವನ್ನು ಪ್ರವೇಶಿಸುವನು, ಅಣುವನ್ನು ಕೂಡ ಅಂಡಾಂತರಸ್ಥ ಪರಮಾಣು ಚಯಾಂತರಸ್ಥಂ. ಸೊ ಅವನ್ನ ಅಂತರ್ಯಾಮಿ ಅಂತ ಹೇಳ್ಬಿಟ್ಟು ಕರೀತಾರೆ, ಆಂತರಿಕ ಶಕ್ತಿ ಅಂತ ಹೇಳ್ಬಿಟ್ಟು ಕರೀತಾರೆ. ಇದನ್ನು ಚರ್ಚೆ ಮಾಡ್ಬೇಕಾಗಿತ್ತು. ಸೊ ಇವಾಗ ಭಗವಂತ ಎಲ್ಲದರಲ್ಲೂ ಅವನು ಇದ್ದಾನೆ. ಸೊ ನಾವ್ ಎಷ್ಟೊಂದ್ಸತಿ ಅನ್ಕೋತೀವಿ, ನಾವು ತಪ್ಪು ಮಾಡಿದಾಗ ಓ ಯಾರು ನೋಡ್ಲಿಲ್ಲ ಬಿಡಪ್ಪ, ನಾನು ಒಬ್ಳೇ ಇದ್ದಿದ್ದು, ಸೊ ಯಾರಿಗೂ ಗೊತ್ತಾಗ್ಲಿಲ್ಲ ಅಂತ ನಾವ್ ಅನ್ಕೋತೀವಿ ಅಲ್ವಾ. ಸೊ ಆದ್ರೆ ಸೊ ನಮ್ಗೆ ಆಚಾರ್ಯರು ಹೇಳೋ ತರನೇ 12 ಜನ ಸಾಕ್ಷಿಭೂತರಂತೆ. ಸೊ ಯಾರಿಗಾದ್ರೂ ಗೊತ್ತಾ 12 ಜನ ಯಾರು ಸಾಕ್ಷಿ ಹೇಳೋರು ಅಂತ ಹೇಳ್ಬಿಟ್ಟು? ಹೃದಯ, ವಾಯು, ಸೂರ್ಯ, ಚಂದ್ರ, ಭೂಮಿ, ಆಕಾಶ, ಜಲ. ಸೊ ಅಂದ್ರೆ ಈ ಪಂಚಮಹಾಭೂತಗಳು ಅಂತ ಪಂಚಮಹಾಭೂತ. ಪಂಚಮಹಾಭೂತಗಳು ಬಿಟ್ಟು 5 ಅದ್ ಬಿಟ್ರೆ ಇನ್ಯಾರು? ಪರಮಾತ್ಮನು ಇರ್ತಾನಲ್ಲ. ಮತ್ತೆ ಚಂದ್ರ, ಸೂರ್ಯ, ಚಂದ್ರ ಇದ್ದಾರೆ. ಚಂದ್ರ, ಆಕಾಶ, ಭೂಮಿ, ಹೃದಯದಲ್ಲಿ ಪರಮಾತ್ಮ. ಸಾಯಂಕಾಲ ದಿನ ರಾತ್ರಿ ಅದನ್ನು ಸಹ ಇಲ್ಲಿ ಹೇಳ್ತಾ ಇದ್ದಾರೆ. ಸಾಯಂಕಾಲ ದಿನ ರಾತ್ರಿ ಸೂರ್ಯ ಚಂದ್ರ ಎಷ್ಟಾಯ್ತು? 10 ಆಯ್ತು. ಸೊ ಇನ್ನಿಬ್ರು ಯಾರು? ಮತ್ತೆ ಇನ್ನಿಬ್ರು ದಿಕ್ಕುಗಳು. ಈ ದಿಕ್ಕುಗಳನ್ನು ಸಹ
ಸಾಕ್ಷಿ ಹೇಳುತ್ತಂತೆ. ಮತ್ತೆ ಎಲ್ಲದಕ್ಕಿಂತ ಮುಖ್ಯವಾಗಿ ಪರಮಾತ್ಮ, ಅವರು ಪರಮಾತ್ಮನಾಗಿ ಪ್ರತಿಯೊಂದ್ರಲ್ಲೂ ಸಹ ಅಣು, ರೇಣು, ತೃಣ, ಕಾಷ್ಟ ಎಲ್ಲದರಲ್ಲೂ ಸಹ ಅವ್ರು ಇದ್ದಾರೆ. ನಾವು ಅವ್ರನ್ನ ಯಾಮಾರಿಸ್ಲಿಕ್ಕೆ ಆಗೋದಿಲ್ಲ. ಈ 12 ಜನರನ್ನು ಸಹ ನಾವು ಯಾಮಾರಿಸ್ಲಿಕ್ಕೆ ಆಗೋದಿಲ್ಲ. ಎಲ್ಲದಕ್ಕಿಂತ ಮುಖ್ಯವಾಗಿ ಆ ಪರಮಾತ್ಮನನ್ನ ನಾವ್ ಯಾರನ್ನು ಸಹ ಯಾಮಾರಿಸ್ಲಿಕ್ಕೆ ಆಗೋದಿಲ್ಲ. ಅದನ್ನ ನಾವ್ ಯಾವಾಗ್ಲೂ ಮನಸ್ಸಲ್ಲಿ ಇಟ್ಕೊಂಡ್ರೆ ನಾವ್ ಯಾವತ್ತೂ ತಪ್ಪನ್ನ ಮಾಡೋದೇ ಇಲ್ಲ ಅಲ್ವಾ. ನಮ್ಗೆ ಯಾಕೆ ಈ ತರ ಒಂದು ಕಷ್ಟಗಳನ್ನ ನಾವು ಅನುಭವಿಸ್ತಾ ಇದೀವಿ ಅಂತಂದ್ರೆ ನಾವು ಪಾಪ ಕೃತ್ಯಗಳನ್ನ ಮಾಡೋದ್ರಿಂದಾನೆ ಅಲ್ವಾ. ನಾವ್ ಯಾಕೆ ಪಾಪ ಕೃತ್ಯ ಮಾಡ್ತಾ ಇದೀವಿ ಅಂದ್ರೆ ಒಂದೊಂದ್ಸತಿ ಗೊತ್ತಿದ್ದು ಗೊತ್ತಿಲ್ಲದೆ ಮಾಡ್ತಾ ಇದೀವಿ. ಒಂದೊಂದ್ಸತಿ ಯಾರು ನಮ್ಮನ್ನ ನೋಡ್ತಿಲ್ಲ, ಯಾರು ನಮ್ಗೆ ಶಿಕ್ಷೆ ಕೊಡೋದಿಲ್ಲ ಅಂತ ಹೇಳ್ಬಿಟ್ಟು ನಾವ್ ಮಾಡ್ತೀವಿ. ಆದ್ರೆ ನಮ್ಗೆ ಈ ಜ್ಞಾನದ ಒಂದು ಅರಿವಿದ್ರೆ ನಾವೇನ್ ಮಾಡ್ತೀವಿ, ನಾವ್ ತಪ್ಪನ್ನ ಮಾಡೋದಿಲ್ಲ. ಸೊ ತಪ್ಪನ್ನ ಮಾಡೋದಿಲ್ಲ ಅಂದ್ರೆ ನಮ್ಗೆ ಪಾಪ ಅನ್ನೋದಿಲ್ಲ. ಪಾಪ ಅನ್ನೋದಿಲ್ಲ ಅಂತಂದ್ರೆ ನಾವು ಸಂತೋಷಕರವಾದ ಜೀವನವನ್ನ ನಾವು ನಡೆಸಬಹುದು. ಸೊ ಇದನ್ನು ಸಹ ನಾವಿಲ್ಲಿ ಈ ಒಂದು ಶ್ಲೋಕದಿಂದ ನಾವು ಅರ್ಥ ಮಾಡ್ಕೋಬೇಕು. ಮತ್ತೆ ಯಾರಿಗೆ ಶರಣಾಗ್ಬೇಕು ಅಂತ ನಮಗೆ ಇಲ್ಲಿ ಹೇಳ್ತಾ ಇದ್ದಾರೆ ಅಲ್ವಾ. ದೇವತೆಗಳಿಗೆ ಶರಣಾಗೋದಲ್ಲ, ಯಾರು ಪರಮ ಸತ್ಯ ಇರ್ತಾರೋ ಅವ್ರಿಗೆ ನಾವು ಶರಣಾಗ್ಬೇಕು ಅಂತ ಹೇಳ್ಬಿಟ್ಟು ಈ 3 ವಿಷಯಗಳನ್ನ ನಾವು ಇವತ್ತಿನ ಶ್ಲೋಕದಲ್ಲಿ ನಾವು ತಿಳ್ಕೊಬೇಕಾಗಿರೋದು. ಭಾಗವತ ಗ್ರಂಥ ಮಹಾರಾಜ್ ಕಿ ಜೈ, ಶಿಲ ಪ್ರಭುಪಾದ್ ಕಿ ಜೈ, ಶಿಲ ಗುರುದೇವ್ ಕಿ ಜೈ. ಇಲ್ಲಿ ನೆರೆದಿರುವ ಅನಂತ ಕೋಟಿ ವೈಷ್ಣವ ಭಕ್ತರೊಂದಿಗೆ ಕಿ ಜೈ. ವಾಂಚಕಲ್ಪತರುಭ್ಯಶ್ಚ ಕೃಪಾ ಸಿಂಧು ಬೇವಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು. ಇಷ್ಟೊತ್ತು ನೀವು ಶ್ರದ್ಧೆಯಿಂದ ಕುತ್ಕೊಂಡು ಕೇಳಿರೋದಕ್ಕೆ. ಪ್ರತಿ ಕ್ಷಣ ಕೃಷ್ಣನ ನಾಮಸ್ಮರಣೆ ಮಾಡ್ತಾ ಇರಿ. ಒಂದು ಕ್ಷಣ ಕೃಷ್ಣನನ್ನ ನೀವು ಮರೆತು ಇರಬೇಡಿ. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು. ಮಾತಾಡಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು. ಎಲ್ಲರಿಗೂ ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಹರೇ ಕೃಷ್ಣ. ಧನ್ಯವಾದಗಳು. ಹರೇ